ಪ್ರಣಾಮಗಳು ಸ್ವಾಮಿ. ನಿನಗೆ ವಂದನೆ ಮಾಡುವವರಿದ್ದಾರೆ, ನಿಂದನೆ ಮಾಡುವವರಿದ್ದಾರೆ. ಹಾಗೆಂದು ಆ ಕಾರ್ಯದಲ್ಲಿ ಕೈಗೊಂಡವರಿಗೆ ಎಂಥ ಫಲಪ್ರಾಪ್ತಿಯಾಗುತ್ತದೆ ಎಂದು ಅನುಭವಿಸಿದವರು ಇದ್ದಾರೆ. ಆದರೆ ವರ್ತಮಾನ ಕಾಲದಲ್ಲಿ ನಿನ್ನನ್ನು ನಾನು ಭಜಿಸಿ ಕಂದನನ್ನು ಪಡೆದವನಿದ್ದೇನೆ. ಕಂದನದ ಜಾತಕರ್ಮಾದಿಗಳನ್ನು ಮಾಡಿದಾಗ ಅಯ್ಯೋ ಯಾರೋ ವಿಧಿ ಕೊಟ್ಟದ್ದು ಅಲ್ಲ, ನನಗೆ ವಿಧಿ ಬಗೆದದ್ದು. ಅವನಿಗೆ 14 ವರ್ಷ ತುಂಬುವಾಗ ಇಹಲೋಕದ ಆಸೆಯನ್ನು ಬಿಡಬೇಕಾಗುತ್ತದೆ, ಕಂದನ ಇಚ್ಛೆಯನ್ನು ನಾನು ತ್ಯಜಿಸಬೇಕಾಗಿದೆ. ಹಾಗೆ ಇಷ್ಟೆಲ್ಲ ಮಾಡಿದ್ದು ನಾನು ಅಂತ ಹೇಳುವುದಕ್ಕಿಲ್ಲ. ಇಲ್ಲಿ ನಾನು ಎಂಬುದು ಏನಿದೆ ಹೇಳಿ? ಕರ್ಮ ಪ್ರಪಂಚದಲ್ಲಿರುವಂತ ಕಾಯ ನಾನಲ್ಲದೆ ಅಲ್ಲ, ಪಂಚಭೌತಿಕವಾದ್ದು. ಈ ಪಂಚಭೌತಿಕವಾದಂತ ಕಾಯಕ್ಕೆ ಇವು ಚೇತನಿಗಾಗಿರುವುದು ಯಾವ ಜೀವ, ಅದು ನಮ್ಮದ್ದೇ, ಅದು ಪರಮಾತ್ಮನಿಂದ ಸಿರಿಯಲ್ಪಟ್ಟದ್ದು. ಹಾಗಿದ್ರೆ ನಮ್ಮದ್ದು ಅಂತ ಹೇಳೋದು ಯಾವುದೂ ಇಲ್ಲ, ನಡೆಯುವುದಂತೂ ಸುಳ್ಳಲ್ಲ. ಹಾಗಿದ್ರೆ ನಾವು ಮಾಡೋದಕ್ಕೆ ಏನಂತ ಹೇಳಿದ್ರೆ ಇದು ಭೂಮಿ. ಭೂಮಿ ಅಂತ ಹೇಳಿದ್ರೆ ಏನು ಹೇಳಿದ್ದಾರೆ ತಿಳಿದವರು? ಸಾಧನಾ ಲೋಕ ಅಂತ ಹೇಳಿದ್ದಾರೆ. ಹಾಗಿದ್ರೆ ಸಾಧಿಸಿದ್ರೆ ಯಾವುದನ್ನಾದರೂ ಸಂಪಾದನೆ ಮಾಡಬಹುದು ಎಂಬುದು ಸ್ಪಷ್ಟ ಅರ್ಥ. ಸಾಧನೆ ಮಾಡುವುದು ಹೇಗೆ? ಹೇಗೆ? ಇದೇ ದಾರಿ ಮಗನೇ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ದೇವರ ಧ್ಯಾನವನ್ನು ಮಾಡಿ ಅವರ ಪಾದಸ್ಮರಣೆ ನಾಮಸ್ಮರಣೆಯನ್ನು ಮಾಡಿ ನಿನಗೆ ಇಚ್ಛೆ ಬಂದದ್ದನ್ನು ಕೊಡುದೇವ ಅಂತ ಹೇಳಿ ಅವರಲ್ಲಿ ಬೇಡಿ
ಅಪ್ಪಯ್ಯ, ಮಗನೇ, ನಿಮ್ಮನ್ನು ನೋಡಿದವಾಗ ಮುಖದಲ್ಲಿ ಯಾವುದೋ ಒಂದು ಸಂತೋಷ ಎದ್ದು ಕಾಣ್ತಾ ಇದೆ. ಮಗನಾದಂತಹ ನನ್ನನ್ನು ಇಲ್ಲಿವರೆಗೆ ಕರಿಬೇಕು ಅಂತ ಆದ್ರೆ ಯಾವುದೋ ಒಂದು ಕಾರ್ಯ ನನ್ನಿಂದ ಆಗ್ಬೇಕೆನ್ನುವ ಹಾಗೆ ನಾ ಭಾವಿಸಿಕೊಂಡಿದ್ದೇನೆ. ಯಾವುದನ್ನು ಹೇಳಿದ್ರು ಕೂಡ ನಡೆಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಹಾಗಾಗಿ ಹೇಳ್ಬೇಕಪ್ಪಯ್ಯ. ಕಂದ, ಅಪ್ಪಯ್ಯ, ತಂದೆ ತಾಯಿಗಳು ಆನಂದ ಪಡೋದು ಯಾವಾಗಂತ ಹೇಳಿದ್ರೆ ಕಂದನಾದವನ ಬಾಲಲೀಲೆಯನ್ನು ನೋಡಿ, ಆಟಪಾಠಗಳನ್ನು ನೋಡಿ ಸಂತೋಷ ಚಿತ್ತರಾಗುತ್ತಾರೆ. ಸತ್ಯ. ಹಾಗೆಂದು ಸಂತೋಷ ಎಷ್ಟು ಸಮಯ ಅಂತ ಕೇಳಿದ್ರೆ ಇಷ್ಟು ಅಂತ ಹೇಳಿದವರು ಯಾರೂ ಇಲ್ಲ. ಯಾಕೆ ಗೊತ್ತುಂಟ ಮಗನೇ? ಯಾಕಪ್ಪಯ್ಯ? ಇಂದಿನವರೆಗೆ ಏನಾಗುತ್ತೆ ಆಗಿದೆ ಎಂದು ತಿಳಿಯುವುದಕ್ಕೆ ಸಾಧ್ಯ ಮಗನೇ. ಎಲ್ಲ ಜೀವರಾಶಿಗಳಿಗಿಂತ ಹೆಚ್ಚಿಗೆ ಕೊಟ್ಟದ್ದು ದೇವರಂತ ಹೇಳಿದ್ರೆ ಅದು ಮಾನವನಿಗೆ ಮಾತ್ರ. ಆದ್ರೆ ಏನಾಗುತ್ತದೆ ಅಂತ ತಿಳಿಯುವುದಕ್ಕೆ ಸಾಧ್ಯ ಉಂಟ ಮಗನೇ? ಸಾಧ್ಯವೇ ಇಲ್ಲ ಅಪ್ಪಯ್ಯ. ತಿಳಿಯುತ್ತಿದ್ರೆ ಎಲ್ಲ ಕೋಣಗಳೇ ಆಗ್ತಿದ್ರು. ಹೌದಲ್ಲ? ಖಂಡಿತ ಹೌದು. ಹಾಗಿದ್ರೆ ಯಾರಾದ್ರೂ ಕಾರ್ಯಪ್ರವರ್ತನ ಆಗ್ಬೇಕಿದ್ರೆ ಏನು ಬೇಕು ಅಂತ ಕೇಳಿದ್ರೆ ಆಸೆ ಬೇಕು ಮಗನೇ. ಎಲ್ಲವನ್ನು ಬಿಟ್ಟವರು ನಾವು. ಹೌದಾ? ನಾನು ಸತ್ಯ. ಆದ್ರೆ ನನಗೆ ಆಸೆ ಇಲ್ವ ಮಗನೇ? ಯಾವುದು ಯಾವುದು? ಅದು ಅದು ಬೇಕು ಅಲ್ವಾ? ಅದು ಬೇಕು ಅಂತ ಹೇಳಿದ್ರೆ ಏನು ಆಗಬೇಕು ಮಗನೇ? ಏನಾಗ್ಬೇಕು? ಮಕ್ಕಳಾದವರು ತಂದೆಗೆ ಏನು ಮಾಡಬೇಕು ಎಲ್ಲವನ್ನ ದಿನ ಕಳೆದ ಮೇಲೆ ಅದನ್ನು ಮಾಡಬೇಕು ಮಗನೇ, ಅಲ್ವಾ? ಹೌದು. ಅದನ್ನು ಮಾಡಿದ್ರೆ ಮಾತ್ರ ಪುತ್ರಿಯನ್ನೊಂದು ನರಕದಿಂದ ಪ್ರಾಪ್ತಗೊಳಿಸುವ ಪುತ್ರನಾಗುತ್ತಾನೆ. ಸತ್ಯ. ಹಾಗಿದ್ರೆ ನರಕ ನಮಿಗೂ ಬಿಟ್ಟದ್ದಲ್ಲ ಎಂಬುದು ಸ್ಪಷ್ಟ ಅಂತ ಆಯ್ತಲ್ಲ? ಅಲ್ವೇ ಅಲ್ಲ? ಕಮ್ಮದಿಗಳು ಅಥವಾ ಮಕ್ಕಳು ಮಾಡಬೇಕಾದ್ದು ಸತ್ಯ ಮಗನೇ. ಆದ್ರೆ ಯಾವುದು ಜಡವಲ್ಲ ಮಗನೇ. ಹುಟ್ಟಿದ ಗಿಡ ಜಡವು ಅಲ್ಲ, ಹರಿಯುವ ನೀರು ಜಡವು ಅಲ್ಲ, ಬೀಸುವ ಗಾಳಿ ಜಡವು, ಅಥವಾ ಮಾನವರಾಗಿ ಹುಟ್ಟಿದ ನಾವು ಜಡವು. ನಾವು ಜಡ ಆದ್ರೆ ಬಡತನ ಕಟ್ಟಿಟ್ಟ ಬುತ್ತಿ ಮಗನೇ. ಹೌದು. ಹಾಗೆ ನೀವೇನು ಮಾಡಬೇಕು? ಏನು ಮಾಡಬೇಕು? ನಮ್ಮದಾದಂತಹ ಕರ್ತವ್ಯ ಅಂತ ಉಂಟು. ಆ ಪ್ರಜ್ಞೆ ನಮಗೆ ಬೇಕು. ಕರ್ತವ್ಯ ಪ್ರಜ್ಞೆಯಲ್ಲಿದ್ದಾಗ ಮಗನೇ, ಅಪ್ಪಯ್ಯ, ಏನು ಅಂದ ಮಗನಿಂದಲು, ಏನು ಚಂದ ಮಗನಿಂದಲು. ಕಂದ, ಇನ್ನೊಮ್ಮೆ ಮತ್ತೊಮ್ಮೆ ಬಿಗಿದು ಅಪ್ಪಿಕೊಳ್ಳೋಣ ಅಂತ ಹೇಳಿ ಭಾಸವಾಗುತ್ತಾ ಇದೆ ಮಗ. ಆದ್ರೆ ಮಕ್ಕಳನ್ನು ಅಪ್ಪಿಕೊಳ್ಳುವುದು, ಪ್ರೇಮ ಪೀಯೂಷ ಉಳಿಸುವುದು ಇದು ಸತ್ಯ. ಸತ್ಯ. ಅತಿವೃದ್ಧಿ ಆಗುತ್ತದೆ ಮಗನೇ, ಅವನತಿಗೆ ನಾಂದಿ ಆಗುತ್ತದೆ. ಹೌದು. ಹಾಗಿದ್ರೆ ನಾವು ಏನು ಮಾಡಬೇಕು? ಏನು ಮಾಡಬೇಕು? ನಾನು ತಂದೆಯಾಗಿದ್ದುಕೊಂಡು ನಾನು ಎಷ್ಟೆಲ್ಲ ಮಾಡಿದ್ದೇನೋ ಅದರಲ್ಲಿ ನೀನು ಕೂಡ ನಡೀಬೇಕು. ಏನು ಮಾಡ್ಬೇಕು ಹೇಳಿ ಅಪ್ಪಯ್ಯ, ನಾನು ನಡೆಸ್ತೇನೆ. ಹೇಳಿದ್ರೆ ನಡೆಸ್ತೇನೆ. ಕಂದ, ಓ, ನಿನಗೊಂದು ಹೊಣೆಯ ನೇಮಿಸಿದೆ. ಯಾವುದಪ್ಪ?
ನಾನು ಮಾಡಿದ್ದೇನೆ ಹಾ ಹೇಳುವುದಕ್ಕುಂಟ? ಇಲ್ಲಪ್ಪಯ್ಯ, ಮಾಡಿದ ಸುಳ್ಳ? ಸುಳ್ಳು ಆಗುದಿಲ್ಲ. ಹಾಗಾದ್ರೆ ಮಾಡಿದ್ದೇನೆ ಅಂತ ಹೇಳುವುದಕ್ಕಿಲ್ಲ. ಹ್ಮ್ ಮಾಡಿದ್ದು ಸುಳ್ಳು ಅಂತ ನೀನು ಹೇಳುವುದಿಲ್ಲ. ಹಾ ಹಾಗಾದ್ರೆ ಅದು ನಡಿಬೇಕಿದ್ರೆ ಹೇಳ್ಬೇಕು. ಏನು ಬೇಕು ಮಗನೇ, ಅಪ್ಪಯ್ಯ? ಬೆಂಕಿ ಉರಿಬೇಕಿದ್ರು, ನೀರು ಹರಿಬೇಕಿದ್ರು, ಹ್ಮ್. ಅಥವಾ ಗಾಳಿ ಬೀಸಬೇಕಿದ್ರು, ಹಾ ಹುಲ್ಲ ಕಡ್ಡಿಗಳನ್ನು ಆಚೆ ಈಚೆ ಸಂಚರಿಸಬೇಕಿದ್ರು ಏನು ಬೇಕು ಮಗ? ದೇವರ ಅನುಗ್ರಹ ಬೇಕು. ಬೇಕಾದಷ್ಟು ವಿದ್ಯೆ ಕಲಿತಿದ್ದ ಹೇಳಿದ್ರೆ ಅದೇ ಆಧಾರ ಒಂದಾಗಿ ಹೋಯ್ತು. ಹಾ ಹಾಗಿದ್ರೆ ದೇವರ ಅನುಗ್ರಹ ಹ್ಮ್ ಹೇಗೆ ಬರ್ತದೆ ಮಗನೇ? ಹೇಗಪ್ಪ? ಹೇಗೆ? ನಾವು ದೇವರನ್ನು ಸ್ಮರಿಸಬೇಕು. ಪೂಜೆ ಮಾಡಬೇಕು ಮಗನೇ. ಹೌದು. ಪೂಜೆ, ಪುರಸ್ಕಾರ, ಯಾಗ, ಯಜನ, ಧ್ಯಾನ, ತಪ, ಸಂಯಮ ಇತ್ಯಾದಿಗಳನ್ನು ನಾವು ಮಾಡಬೇಕು. ಯಾಕೆ? ದೇವರ ಪ್ರೀತಿ ಅರ್ಥವಾಗಿ. ಹಾ ಹಾಗಿದ್ರೆ ಬರೀ ಜಪ ತಪದಲ್ಲಿ ನಡೆದ್ರೆ ಆಗುತ್ತದ? ಆಗುದಿಲ್ವೇ? ಮತ್ತೇನಾಗಬೇಕು? ಏನು ಬೇಕು? ಅವನನ್ನು ಒಲಿಸಬೇಕಿದ್ರೆ ಪೂಜೆ ಮಾಡಬೇಕು. ಹೌದು. ಹೌದಾ? ಹಾಗೆ ಪೂಜೆ ಮಾಡಬೇಕಿದ್ರೆ ಏನು ಬೇಕು? ಸುಮಗಳು ಬೇಕಲ್ಲ. ಹಾ, ಗಂಧ, ಚಂದನ ಅಥವಾ ತೀರ್ಥ ಇದ್ರೆ ಸಾಕಾಗುದಿಲ್ಲ. ಸುಮಗಳಿಂದ ಅಲಂಕೃತ ಮಾಡಬೇಕು. ಹೌದಪ್ಪಯ್ಯ. ಸುಮಗಳು ಎಲ್ಲಿ ಉಂಟು ಮಗನೇ? ಕಾಡಿನಲ್ಲಿ, ಬನದಲ್ಲಿ ಉಂಟು. ಹೌದು. ಹೌದಾ? ಒಂದೇ ರೀತಿಯಾಗಿ ಇರುವುದು ಅಲ್ಲ. ಬೇರೆ ಬೇರೆ ವಿಧ ವಿಧದಲ್ಲಿರುವ ಪುಷ್ಪಗಳು ವನದಲ್ಲಿರುವ ಕಾರಣ ಮಗನೇ, ಅಪ್ಪಯ್ಯ, ಶಂಕರನನ್ನು ಒಲಿಸಿಕೊಳ್ಳಬೇಕು. ಅದರಿಂದ ಇನ್ನೊಂದನ್ನು ಗ್ರಹಿಸಬೇಕು. ಏನಂತ ಕೇಳಬೇಡ, ಹೇಳಬಾರ್ದು. ಸರಿ ಅಪ್ಪಯ್ಯ. ನಾನು ಆವಾಗ ಹೇಳಿದ್ದೇನೆ, ಮುಂದೇನಾಗುತ್ತದೆ ಅಂತ ತಿಳಿಯುವ ಆ ಶಕ್ತಿ ಇಲ್ಲ ಅಂತ ಹೇಳಿ. ಅದರಿಂದ ಒಲಿಸಿಕೊಳ್ಳಬೇಕು. ನಾನೊಂದನ್ನು ಉಳಿಸಿಕೊಳ್ಳಬೇಕು ಅಂತ ಆಗಿದೆ. ಹಾಗಿದ್ರೆ ಒಲಿಬೇಕಿದ್ರೆ ನೀನೊಂದು ಹಾಗೆ ಅವನನ್ನು ಪೂಜಿಸಬೇಕು. ಒಟ್ಟು ಕಾಣುವವರ ಕಣ್ಣಿಗೆ ಬೇಕಾಗಿ ಆರತಿ ಎತ್ತುವುದಲ್ಲ ಮಗನೇ, ಪುಷ್ಪಗಳನ್ನು ಹಾಕುವುದಲ್ಲ. ಸರಿ. ಹಾಗಿದ್ರೆ ಏನು ಬೇಕು? ನಿಷ್ಕಲ್ಮಶ ಮನ, ದೃಢ ಚಿತ್ತ ಬೇಕು. ಸತ್ಯ. ಹಾಗಿದ್ರೆ ಒಟ್ಟು ಸೇರಿಸಬೇಕಿದ್ರೆ ಚಿತ್ತ ನನ್ನಲ್ಲಿ ಉಂಟು ಮಗನೇ. ಸರಿ. ಒಲಿಸುವ ಮಂತ್ರ ನನಗೆ ಗೊತ್ತು ಮಗನೇ, ಆರಾಧಿಸುವ ರೀತಿ ನಾನು ತಿಳಿದಿದ್ದೇನೆ ಮಗನೇ. ಹಾಗೆ ಉಳಿದದ್ದೇನು? ಏನು? ಶಂಕರನ ಪ್ರೀತ್ಯರ್ಥವಾಗಿ ವಿಧ ವಿಧದ ಪುಷ್ಪಗಳು ಬೇಕು. ಬರೇ ಉಳಿದ ಪುಷ್ಪ ಲಕಾಂಬರವಾದಲ್ಲ ಮಗನೇ. ಹಾಗಿದ್ರೆ ಪರಮೇಶ ಅಲ್ಲ, ಈಶನಿಗೆ ಪ್ರೀತ್ಯರ್ಥವಾಗಿ ಏನು ಬೇಕು? ಬಿಲ್ವ ಪತ್ರ. ಗೊತ್ತುಂಟದು. ಬಿಲ್ವ ಪತ್ರ ಇವು ಬೇಕು. ಇದನ್ನೆಲ್ಲ ಸಂಗ್ರಹಿಸುವಾಗ ನಾವು ಯೋಚನೆ ಮಾಡಬೇಕು ಮಗನೇ. ಎಲ್ಲ ಪುಷ್ಪಗಳು ದೇವರ ಅರ್ಚನೆಗೆ ಆಗುದಿಲ್ಲ, ಇನ್ನದ್ದು ಇವತ್ತಿಗಾಗುದಿಲ್ಲ, ಇವತ್ತಿಂದ ನಾಳೆಗಾಗುದಿಲ್ಲ. ಹಾಗಿದ್ರೆ ಯಾವುದು ಬೇಕು? ಅಂದಿನದ್ದೇ ಬೇಕು. ಅಂದಿನದ್ದಿದ್ರೆ ಸಾಲದು ಮಗನೇ. ನಾವೆಲ್ಲ ಹೋಮ ಸುಲಭವಾಗಿ ಹೇಳ್ತಿದ್ರೆ ಒಂದು ಗಣ ಹೋಮ ಮಾಡ್ತೇವೆ. ಹೌದಾ? ಗಣ ಹೋಮ ಮಾಡುವಾಗ ಹಲಸಿನ ಕಟ್ಟಿಗೆ ಆಗಬೇಕು ಅಂತ ಯಾಕೆ ಹೇಳುದು ಮಗನೇ? ಯಾಕಪ್ಪಯ್ಯ? ಅದರಲ್ಲಿ ಹುಳ ಇರುವುದಿಲ್ಲ. ಅದರಲ್ಲಿ ಹುಳ ಇರುವುದಿಲ್ಲ. ಹೋಮ ಮಾಡುವಾಗ ಮತ್ತೊಂದು ಹುಳ ಕೂಡ ಅದಕ್ಕೆ ಹೋಮಿಸಬಾರದು. ಹೌದಾ? ಹಾಗಿದ್ರೆ ಪುಷ್ಪದಲ್ಲಿ ಹುಳ ಇರುವುದಿಲ್ಲ ಮಗನೇ? ಉಂಟು ಉಂಟು. ಪರಿಮಳಕ್ಕೆ ಬೆಲ್ಲದ ಪುಷ್ಪಗಳಿಗೆ ಪರಿಮಳಕ್ಕೆ ಬರುತ್ತದೆ. ಹುಳ ಇರುವಂತ ನೀನು ಗಮನಿಸಬಾರದು. ಯಾಕೆ? ಯಾಕಪ್ಪ? ಚಿತ್ರ ಹಾಳಾಗುದಲ್ವಾ? ಹೌದು. ಹಾಗಿದ್ರೆ ಅದನ್ನು ಗಮನಿಸಬಾರದು. ಚಿತ್ತ ಬಿಟ್ಟು ಉತ್ತಮೋತ್ತಮವಾದ ಪುಷ್ಪಗಳನ್ನು ಬಿಲ್ವ ಪತ್ರೆಯೊಂದಿಗೆ
ಮಾತುಗಳನ್ನು ಕೇಳಿದವಾಗ ಮನಸ್ಸು ಕುಣಿಯುತ್ತಾ ಇದೆ, ನಲಿಯುತ್ತಾ ಇದೆ. ಅಪ್ಪಯ್ಯ, ಈ ಹಿಂದಕ್ಕಾದರೂ ಸುರರು ಹಾಗೂ ಅಸುರರು ಸಮುದ್ರವನ್ನು ಮತನ ಮಾಡುವಂತಹ ಸಂದರ್ಭದಲ್ಲಿ ಮೊದಲು ಹುಟ್ಟಿಕೊಂಡದ್ದು ವಿಷವಂತೆ. ಅಂತಹ ವಿಷವನ್ನು ಕುಡಿದು ಲೋಕವನ್ನೇ ಉದ್ಧರಿಸಿದವನು ಭಗವಂತನಾದಂತಹ ಪರಮೇಶ್ವರ. ಆತನನ್ನು ಪೂಜೆ ಮಾಡಬೇಕು, ಈ ಆಶೆಯನ್ನು ಹೊಂದಿದವರು ನೀವಾಗಿದ್ದೀರಿ. ವಿಷಮ ಹುಟ್ಟಿತು, ಹೌದು. ಅದನ್ನು ಸಮಾಧಾನ ಮಾಡಬೇಕಿದ್ರೆ ವಿಷ ಕುಡಿಬೇಕು. ಹೌದು. ಕುಡಿಬೇಕಿದ್ರೆ ಶಂಕರನೇ ಆಗಬೇಕು ಅಲ್ವಾ? ಹೌದಪ್ಪಯ್ಯ. ಒಂದು ಹೊತ್ತಿನ ಊಟವನ್ನಾದ್ರೂ ನೀವು ಬಿಡುವುದಕ್ಕೆ ಸಾಧ್ಯ, ಆದ್ರೆ ಶಿವನನ್ನು ಯಾವತ್ತು ಆರಾಧಿಸುವುದನ್ನು ಬಿಡುವವರು ನೀವಲ್ಲ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಅಪ್ಪಯ್ಯ, ಯಾವ ತಂದೆ ತಾಯಿಯಂದಿರು ಕೂಡ ಆದ್ರೂ ಕೂಡ ಅವರ ಆಶೆಯನ್ನು ನಡೆಸಬೇಕು ಯಾರು? ಮಕ್ಕಳಾದವರೇ ನಡೆಸಬೇಕಂತೆ. ನಾವು ಅವರನ್ನು ಬೆಳೆಸುತ್ತೇವೆ, ಹಾಗಂತ ಹೇಳಿಕೊಂಡು ಪ್ರೇಮ ಪೀಯೂಷವನ್ನು ಉಣಿಸುತ್ತೇವೆ, ಅವರಿಗೆ ಅದಕ್ಕೆಲ್ಲ ಬೇಕಾದ್ದನ್ನು ಕೊಡುತ್ತೇವೆ. ಹೌದು. ಯಾಕೆ? ಪುತ್ರ ಫಲಾಪೇಕ್ಷೆ ಮಾತ್ರ ಅಲ್ಲ, ಪುತ್ರನಿಂದ ಮತ್ತಷ್ಟು ನಾವು ಸಂಪಾದನೆ ಮಾಡಿ ಉಳಿಸಿಕೊಳ್ಳಬೇಕು. ಹೌದಪ್ಪಯ್ಯ, ನಾನು ಕಾಮಪುತ್ರನಲ್ಲ, ಕರ್ಮಪುತ್ರ. ನಿಮ್ಮ ಮಾತು ಏನುಂಟು ಅದನ್ನು ನಡೆಸುವುದಕ್ಕೆಲ್ಲ ಇರುವವನು ನಾನಾಗಿದ್ದೇನೆ. ಮಗನೇ, ಕಾಡಿನಲ್ಲಿ ಸಂಚರಿಸುವ ಮಿಕಗಳಾದ್ರು ಅಥವಾ ಹಟ್ಟಿಯಲ್ಲಿ ಕಟ್ಟುವಂತ ದನಗಳಾದ್ರು ಮಕ್ಕಳನ್ನು ಪಡೆಯುವುದು ಯಾಕೆ ಅಂತ ಅವ್ರಿಗೆ ಗೊತ್ತಿತ್ತು. ಎಲ್ಲಾ ಸಂದರ್ಭದಲ್ಲಿ ನಿತ್ಯ ಕೂಡುವ ಪದ್ಧತಿ ಇಲ್ಲ ಗಂಡ ಹೆಣ್ಣ. ಹೌದು. ಇದಕ್ಕೆ ಮಕ್ಕ ಸಂತಾನ ಫಲಾಪೇಕ್ಷೆಗೆ ಮಾತ್ರ ಕೂಡುತ್ತದೆ. ಹಾಗೆ ಕೂಡಿದ್ರೆ ಮಾತ್ರ ಒಳ್ಳೆಯ ಮಕ್ಕಳು ಆಗುತ್ತಾರೆ. ಅತ್ಯುತ್ತಮವಾದ ಕಾಮತೃಷೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಗಂಡ ಹೆಂಡತಿ ಒಟ್ಟಾದ್ರೆ ಅದರಿಂದ ಮಕ್ಕಳನ್ನು ಪಡೆದ್ರೆ ಲೋಕ ಕಲ್ಯಾಣ ಎಲ್ಲ ಆಗುದಿಲ್ಲ ಮಗ, ಆಗುದಿಲ್ಲ, ಲೋಕ ಕಂಟಕ ಆಗುತ್ತದೆ. ಹೌದಪ್ಪಯ್ಯ. ಹಾಗಿದ್ರೆ ಶಿವನನ್ನು ಆರಾಧಿಸಲೇಬೇಕು, ಅವನಿಗೆ ಒಪ್ಪುವಂತಹ ಸುಮಗಳನ್ನು ನಾನು ತರಬೇಕು. ಅಪ್ಪಯ್ಯ, ಇಂತಹ ಯೋಗ ಭಾಗ್ಯ ಎಲ್ಲ ಮಕ್ಕಳಿಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಇದು ನನಗೆ ಸಿಕ್ಕಿದೆ ಅಂತ ಆದ್ರೆ ಇದು ನನ್ನ ಪೂರ್ವ ಜನ್ಮದ ಫಲ ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಹಾಗಾಗಿ ನಿಮ್ಮ ಮಾತಿಗೆ ಯಾವತ್ತು ತಪ್ಪವನು ನಾನಲ್ಲ. ಆ ತಪ್ಪು ಕಂದರಿಗೆ ಒಪ್ಪುವಂತಹ ಸುಮಗಳನ್ನು ನಾನು ಕೊಯ್ದು ಬರ್ತೇನೆ. ಅರಸಿ ಕಳುಹಿಸಿಕೊಡಿ ಅಪ್ಪ. 20 ರೀತಿಯ ಪುಷ್ಪಗಳಲ್ವಾ? ಹೌದಪ್ಪಯ್ಯ. ಹಾಗಿದ್ರೆ ನನ್ನ ವಿಪತ್ತು ಅದರಲ್ಲಿ ಹೋಗುತ್ತದೆ ಅಂತ ಅಲ್ವಾ? ಸತ್ಯ ಮಗನೇ. ಹೋಗು ಕಂದ, ಹೋಗ್ತೇನಪ್ಪ. ವನದತ್ತ ಹೋಗು. ಅವನನ್ನು ಒಲಿಸುವುದಕ್ಕೆ ನನ್ನ ಚಿತ್ತದಲ್ಲಿ ಮಾತ್ರವಾದಂತ ಆಸೆ ಮೂಡಿಕೊಂಡಿದೆ, ಹೇಳುವುದಿಲ್ಲ. ಎನ್ನ ಮನದಾಸೆಯನ್ನು ಆದಷ್ಟು ಶೀಘ್ರವಾಗಿ ಓ ಶಂಕರನೇ ನೀನು ಕರುಣಿಸು ಅಂತ ಹೇಳಿ ಅವನನ್ನೇ ಭಕ್ತಿಯಿಂದ ಧ್ಯಾನ ಮಾಡಿ ತಂದೆಯವರಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಸುಮಗಳನ್ನು ಕೊಯ್ಯಬೇಕು, ನೇರವಾಗಿ ಕಾಡಿ ಶಿವನನ್ನು ಪೂಜಿಸಬೇಕೆನ್ನುವಂತಹ ಉದ್ದೇಶದಿಂದ ಅವನಿಗೆ ಬೇಕಾದಂತಹ ಹೂವನ್ನು ಕೊಯ್ಯುವುದಕ್ಕಾಗಿ ಕಾಡಿಗೆ ಬಂದವನು ನಾನು. ಆಹಾ, ಕಾಡಿನ ಸೌಂದರ್ಯವನ್ನು ಕಾಣಬಾರದೆ
ವನದೇವಿ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದ್ದಾಳೆ. ಅಲ್ಲಲ್ಲಿ ಸುಮಗಳು ಗೋಚರಿಸ್ತಾ ಇದೆ. ಆ ಸುಮಗಳನ್ನು ನಾನು ಕೊಯ್ದಿದ್ದೇನೆ. ಅಷ್ಟೇ ಅಲ್ಲ, ಜಾಜಿ, ಮಲ್ಲಿಗೆ, ಸೇವಂತಿಗೆ ಎಲ್ಲವನ್ನು ಸಂಗ್ರಹಿಸಿದ್ದೇನೆ. ಶಿವನಿಗೆ ಪ್ರಿಯವಾದದ್ದು ಯಾವುದು? ಬಿಲ್ವ ಭತ್ರೆ, ಅದನ್ನು ಕೂಡ ಸಂಗ್ರಹಿಸಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗನೆ ತಂದೆಯವರ ಬಳಿಗೆ ಹೋಗ್ತೇನೆ. ನೋಡೋಣ.
ಶೈವಿನಿಯ ಧರ್ಮಾರ್ಯ ಎಂದು ಕೇಳಿದ್ದೀರಿ. ಯಮಧರ್ಮರಾಯ ನಾನು ಸರಿ ಹೊರಟವಲ್ಲ ಕಾರ್ಯಕಾರಣ. ಲಕ್ಷವಾರುದಂತೆ ಪರಿಪಾಲಿಸು, ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯದೇವ ಹಾಗೂ ಸಂಜ್ಞಾದೇವಿಯಲ್ಲಿ ಜನಿಸಿದವನೇ ಈ ಯಮಧರ್ಮರಾಯ. ಬಾಲ್ಯದಲ್ಲಿ ನಮ್ಮೊಳಗೆ ಕಚ್ಚಾಡ ಪ್ರಾರಂಭವಾಯಿತು. ಆ ಹೊತ್ತಿಗೆ ನಮ್ಮ ಜನಕರಾದಂತಹ ಸೂರ್ಯದೇವ ಮೂರು ಮೂರ್ತಿಗಳನ್ನು ಬಳಿಗೆ ಕಳಿಸಿ ನಮಗೊಂದೊಂದು ಕಾಯಕವನ್ನು ಕಲ್ಪಿಸಿದ್ದಾನೆ. ಈ ಪ್ರಪಂಚದಲ್ಲಿ ಎಲ್ಲರ ಹಾಗೆ ನಿಮ್ಮ ಜೀವನ ನಡೆಸುವುದಲ್ಲ, ದೇವರ ಮಕ್ಕಳಾಗಿ ನೀವು ಯಾರೆಂಬುದು ಗುರುತಿಸಬೇಕು. ಹಾಗಾಗಿ ಅಷ್ಟ ದಿಕ್ಕುಗಳಲ್ಲಿ ನೀನು ಒಬ್ಬನಾಗಿ ಯಮಧರ್ಮರಾಯ ಅನ್ನುವಂತ ಹೆಸರನ್ನು ಗಳಿಸಿಕೊ. ಸಾಲನು ಶೈನಿ ಎನ್ನುವುದು ಅದು ದಕ್ಷಿಣ ದಿಕ್ಕಿನಲ್ಲಿರುವುದು. ಆ ಶೈನಿಯಲ್ಲಿರುವಂತಹ 4 ದಿಕ್ಕುಗಳಲ್ಲಿ 4 ಸಭೆಗಳಲ್ಲಿ 4 ಸ್ವರೂಪಗಳಲ್ಲಿ ಯಮದರ್ಶನ ಕೊಡಬೇಕೆಂಬುದಾಗಿ ಆ ದೇವರು ನನ್ನನ್ನು ನೇಮಿಸಿದ್ದಾರೆ. ಆದ್ರೆ ಮೊದಲಾಗಿ ಎದ್ದ ಕೂಡಲೇ ನಾವು ಮಾಡುವುದು ಪೂರ್ವ ದಿಕ್ಕಲ್ಲೇ ಪ್ರತಿಯೊಬ್ಬ ಜನರು ಎದ್ದು ಕೂಡಲೇ ಕಾಣುವುದು ಪೂರ್ವ ದಿಕ್ಕು. ಈ ಪೂರ್ವ ದಿಕ್ಕಿನಲ್ಲಿ ಸತ್ಪೂರ್ಣಿಸಿಕೊಂಡು ಸತ್ಕರ್ಮನಿರತವಾಗಿ ಯಾವ ಜೀವನವನ್ನು ಸಾಧಿಸುತ್ತಾ ಇದ್ದಾರೋ ಅವರಿಗೆ ಈ ಯಮ ದಿವ್ಯ ಪ್ರಭೆಯಿಂದ ಅವರ ಮುಂದೆ ಕಬ್ಬಳಿಸುತ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಪಶ್ಚಿಮದಲ್ಲಿ ದೈವ ಭಕ್ತರ ಸಭೆಯ ಮುಂದೆ ವೈವಸ್ವತ ನಾಮಕನಾಗಿ ದಿವ್ಯ ಪ್ರಭೆಯಿಂದ ಮಹಾದಾರ್ಶಿಕನಾಗಿ ಕಾಣಿಸಿಕೊಂಡಿದ್ದಾನೆ. ಸಾಲದು, ಇನ್ನೊಂದು ದಿಕ್ಕಿದೆ ಉತ್ತರ ದಿಕ್ಕು. ಆ ಉತ್ತರ ದಿಕ್ಕಿನಲ್ಲಿ ಪುಣ್ಯವಂತರು ದಾನಿಗಳು ನೆರೆದ ಸಭೆ. ಅಲ್ಲಿ ಅವರ ಮುಂದೆ ಯಮ ಧರ್ಮರಾಯನಾಗಿ ಕಾಣಿಸಿಕೊಂಡಿದ್ದೇನೆ. ಆದ್ರೆ ನಮ್ಮದೇ ಆದಂತಹ ಒಂದು ದಿಕ್ಕು ಇದೆಯಲ್ಲ,
ಪಾಪಿಗಳೇ, ಯಾಕೆ ಪಾಪಿಗಳು ನೆರೆದು ಸಭೆಯ ಮುಂದೆ ನಾನು ಹೇಗೆ ಕಾಣಿಸಿಕೊಳ್ಳಬೇಕು ಅನ್ನುವುದನ್ನು ಮೊದಲೇ ನಿರ್ಧರಿಸಿದ್ದೇನೆ. ನೋಡಿದ ಕೈಯಲ್ಲಿ ದಂಡ ಪಾಶ ಏರಿ ಹೋಗುವುದಕ್ಕಾಗಿ ಕೋಣ, ಇದನ್ನೆಲ್ಲ ಅವರ ಮುಂದೆ ಕಾಣಿಸಿಕೊಂಡು ಕಿನಾಶನೆಂಬ ಭಯಂಕರ ಅವರ ಮುಂದೆ ನಾನು ಕಾಣಿಸಿಕೊಂಡಿದ್ದೇನೆ. ಈ ರೀತಿ ನಾಲ್ಕು ದಿಕ್ಕಿನಲ್ಲಿ ರಂಜಿಸುವಂತಹ ಯಮನನ್ನು ಮೀರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವುದನ್ನು ನಾನು ಪ್ರಕಟಪಡಿಸುತ್ತಾ ಇದ್ದೇನೆ. ಅದಲ್ಲ ವಿಷಯ. ನನ್ನ ಈ ವಾರಗಳನ್ನು ಪ್ರವೇಶ ಮಾಡಿದಾಗ ನನ್ನ ಆ ಕಡೆ ಈ ಕಡೆಯಲ್ಲಿ ಸರಿಯಾದಂತಹ ವಿವರಣೆಯನ್ನು ನನಗೆ ಕೊಡಲೇಬೇಕಾದವರು ಇಬ್ಬರಿದ್ದಾರೆ. ಚಿತ್ರಗುಪ್ತರು ಯಾಕೆ ಬರಲಿಲ್ಲ? ನನ್ನ ಹತ್ತಿರದಲ್ಲಿದ್ದುಕೊಂಡು ನಾನು ಮಾಡುವಂತಹ ಕಾಯಕದಲ್ಲಿ ಯಾವ ರೀತಿಯ ಲೋಪವಾದ ರೀತಿಯಲ್ಲಿ ವ್ಯವಹರಿಸಿಕೊಂಡಿರುವ ಕರಣಿಕ ಇಂದಿನ ದಿವಸ ನಾನು ಓಡದವನ್ನು ಸೇರಿದಾಗ ನಿಮ್ಮನ್ನು ಕರೆಯಬೇಕಾಯಿತು. ಯಾಕೆ? ದಿನನಿತ್ಯದ ಆ ಒಂದು ಕಾಯಕ ಮುಂದುವರಿಯಬೇಕಾದ್ರೆ ಈ ವಿಷಯವನ್ನು ನನಗೆ ಮಂಡಿಸಲೇಬೇಕು. ಅಯ್ಯೋ, ಭೂಲೋಕದಲ್ಲಿ ಜೀವ ಅಳಿದು ಹೋಗ್ತಾರೆ. ಆ ಜೀವ ಅಳಿದು ಹೋದಾಗ ಅವರನ್ನು ಇಲ್ಲಿಗೆ ಕರೆತಂದು ಸರಿಯಾದ ಸ್ಮರಣೆ ಮಾಡುವಂಥದ್ದು ನಿನ್ನ ಧರ್ಮ. ಧರ್ಮರಾಯನ ಸಭೆಯಲ್ಲಿ ಯಾವುದು ತಪ್ಪಿ ನಡೆಯಬಾರದು. ಧರ್ಮಕ್ಕೆ ಸರಿಯಾದಂತಹ ವ್ಯವಹಾರ. ಅವರನ್ನು ತುಲನೆ ಮಾಡಿದ ಮೇಲೆ ಅವರು ತಪ್ಪು ಮಾಡಿದ್ರೆ ಅವರನ್ನು ನರಕಕ್ಕೆ ತಳ್ಳುವುದು. ಒಂದು ವೇಳೆ ಪುಣ್ಯ ಮಾಡಿದ್ರೆ ಅವರಿಗೆ ಆ ಸ್ವರ್ಗಧಾಮವನ್ನು ನಾವು ಕರುಣಿಸುವವರು. ಹಾಗಾಗಿ ಇಂದು ನಿಮ್ಮನ್ನು ಕೇಳ್ತಾ ಇದ್ದೇನೆ, ಏನೂ ಕಾಣುವುದಿಲ್ಲ. ಹೌದಲ್ಲ? ಯಾರು ಇಲ್ವಾ? ಇದ್ದಾರಪ್ಪ. ನಾವು ಪ್ರಕಟಗೊಂಡದ್ದೇ ಕುದಿಕ್ಕಿನಲ್ಲಿ. ಹೌದು. ಇರುವಂತದ್ದು ಹೆಚ್ಚು ಪಾಪಿಗಳೇ. ಪಾಪಿಗಳ ವಿಚಾರಣೆ ಆಗಬೇಕು ಆಗ್ಬೇಕು. ಸರದಿಯ ಸಾಲಿನಲ್ಲಿದ್ದಾರೆ. ಹಾಗಾದ್ರೆ ಒಬ್ಬೊಬ್ಬರನ್ನೇ. ಹೌದಾ? ಎಲ್ಲಿಂದ ತೊಡಗುದು ಗೊತ್ತಾಗುದಿಲ್ಲ. ಎಲ್ಲಿಂದ ಬೇಕಂದ್ರೆ ತೊಡಗು. ನಾನು ಇಲ್ಲೇ ಹೋಗಿ ಬರುದು ಅಂದ್ರೆ ಒಬ್ಬ ಹಿಡ್ಕೊಂಡು ಬರುದು. ಯಾಕೆ? ಪಾಪಿಗಳನ್ನು ನೀವು ಎಲ್ಲಿರಿಸಿದ್ದಿ? ಎಲ್ಲಿರಿಸಿದ್ದಿ? ಚಿತ್ರಗುಪ್ತ ಹೌದು. ಕೇವಲ ಎಲುಬಿನ ಹಂದರ ಮಾತಾಡ ನೀವು ಹಾಗೆ ಹೊಡೆದ್ರೆ ಹುಡಿಯಾಗುವುದು. ದೇಹದಲ್ಲಿ ಎಂತದ್ದು ಇಲ್ಲ. ಅಲ್ಲಿ ಏನಿರುವುದು ಸತ್ತ ಮೇಲೆ ಅದಷ್ಟೇ. ಏನು ಬೊಬ್ಬೆ ಆಗ್ತಾ ಉಂಟು. ಅದು ಒಬ್ಬ ಮಾಡಿದ ಕರ್ಮಕ್ಕೆ ಪ್ರೇತಬಾಧೆ. ಪ್ರೇತಬಾಧೆ ಇದೇ ಕೊಡ್ಬೇಕಷ್ಟು ಉಳಿದವರಿಗೆ. ಹೌದಾ? ಹೌದು. ಹೊತ್ತು ನಿಂತು ನಮಗೆ ಬಾಧೆ ಆಗ್ತದೆ. ಹಾಗಾದ್ರೆ ಅಷ್ಟು ಪಾಪಿ ಕೆಟ್ಟ. ಹಾಗಾದ್ರೆ ಊರಲ್ಲಿಗೆ ಉಂಟಾಗ್ಬೇಕು. ಹೌದಲ್ಲ? ಬೇಕು. ಈಗ ಮುಂದೆ ನಿಂತಂತ
ಕಂಠಕ್ಕೆ ಮೆಟ್ಟಿದ ತುಂಗ ಅದು ಗೊತ್ತುಂಟು ಅದಕ್ಕೆ ಅವರ ಸಂಖ್ಯೆ ದುರ್ಬುದ್ಧಿ ಇಲ್ಲೇ ಬಿಡ್ಲಿಕ್ಕಿಲ್ಲ. ನೀನು ಎಲ್ಲೆಲ್ಲಿ ಹೋಗಿ ಕುಡಿತಿದ್ದು ನನಗೆ ಗೊತ್ತುಂಟು, ಬರ್ದಿಟ್ಟಿದ್ದೇನೆ. ಈ ಪ್ರೇತ ದರ್ಶನ ದರ್ಶನ ಹೌದು, ಮುಂದೆ ಮುಂದೆ ಬರ್ತಾ ಉಂಟು. ಎಲ್ಲಿ ಬಂದ್ರೆ ಬಿಡುದಿಲ್ಲ ಅಂತ ಅದು ಮಾರಿದ್ದು ಬಿಟ್ಟದ್ದು. ಅದು ಹೆಣ್ಣು ಗಂಡ? ಆ ಗಂಡೆ ಹೋ 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 ಹೋ. ಇವ ಧರ್ನಪ್ಪ. ಯಾರಪ್ಪ ಅವ? ಧರ್ನಪ್ಪ ಅಡುಗೆ ಅವ ಅಲ್ಲ, ಧರಣಿಪ್ಪ. ಧರಣಿ. ಹಾಗೆ ಹೇಳಲಿಕ್ಕಾಗುವಾಗ ಅದೊಂದು ಚೇಷ್ಟೆ ಪ್ರಾರಂಭ ಆಯ್ತು, ಹಾ. ನನಗೆ ತೊಂದಲಾಯ್ತು. ಇರ್ಲಿ, ಕೆಲವು ಕಡೆಯಲ್ಲಿ ಅಂತ ಚೇಷ್ಟೆ ಬೇಕಾಗ್ತದೆ. ಬೇಕಾಗ್ತದೆ. ಹಾ. ಇವ ಧರಣಿಪ್ಪ. ಧರಣಿ. ಒಂದು ನಾಡನ್ನು ಆಳಿಕೊಂಡು ಬರ್ತಾ ಇದ್ದವ. ಅರಸು. ಅರಸು. ಹೌದು. ಹಾ. ಅದೇ ಹಾ. ಅರಸನಾದವ ಎಲ್ಲಿರ್ಬೇಕು ಅಲ್ಲಿರ್ಬೇಕಿತ್ತು. ಅದು ಸತ್ತ ಮೇಲೆ ಅಲ್ಲಿ ಇರ್ಬೇಕಾಗುದಿಲ್ಲಲ್ಲ. ಪುಣ್ಯಾತ್ಮನಾಗಿದ್ದುಕೊಂಡು ಆ ಬದಿಗೆ ಹೋಗ್ಬೇಕಿತ್ತು. ಹಾ. ಅದು ಇಲ್ಲಿಗೆ ಯಾಕೆ ಬಂದ? ಯಾಕೆ ಬಂತು? ಕೆಟ್ಟ ಕೆಲಸ ಮಾಡಿದ ಕಾರಣ ಇಲ್ಲಿಗೆ ಬಂದ. ಕೆಟ್ಟ ಕೆಲಸ ಯಾವುದು? ಅರಸನಾದವ ಜಾಣ್ಮೆಯಿಂದ ವ್ಯವಹರಿಸಬೇಕು, ನಿಜ. ಪ್ರಜೆಗಳನ್ನ ಮಕ್ಕಳ ಹಾಗೆ ಕಾಪಾಡಬೇಕು, ಸರಿ. ನೆರೆ ಕಾರ್ಯವನ್ನೆಲ್ಲ ಒಂದು ಬೆಳೆದವರ ಹಾಗೆ ನೋಡ್ಬೇಕು. ಆದ್ರೆ ಆ ವಿಚಾರ ಇವರಲ್ಲಿ ಒಳ್ಳೆನೇ ಇಲ್ಲ. ಇರ್ಲಿಲ್ಲ. ಆಹಾ. ಏನು ತಪ್ಪು ಮಾಡಿದ? ಪ್ರಜೆಗಳನ್ನ ಪರಿಪರಿಯಾಗಿ ಪೀಡಿಸಿದವ ನೀತ. ಹಿಂಸೆ ಕೊಟ್ಟವ. ಹೌದೌದು. ಹಾ. ಎಷ್ಟು ಅಂತ ಹೇಳಿದ್ರೆ ಹಾ. ಅವರಿಗೆ ಊಟ ಕೇಳಿದ್ರು ಅಡ್ಡಿ ಇಲ್ಲ, ಹಾ. ಇವನಿಗೆ ಕರ ಸಮರ್ಪಣೆ ಮಾಡಬೇಕು. ಅಂದ್ರೆ ಹೆಚ್ಚಿನದಾದಂತಹ ಕರ ಸಮರ್ಪಣೆ ಇವನಿಗೆ ವಿಧಿಸಿದ್ದು ಇವ. ಹಾ, ಹಾ, ಹಾ. ಹೌದು. ಹಾ. ಅವರು ಹೊಟ್ಟೆಗೆ ಹಿಟ್ಟಿಳಿದು ಸತ್ತವರಿದ್ದಾರೆ. ಹಾ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಬಡವರ ಮನೆಯಲ್ಲಿ ಹಾ. ತಂದದ ಹೆಣ್ಮಕ್ಕಳು ಉದಿಸಿದ್ರೆ ಹೋ, ಆ ಹೆಣ್ಮಕ್ಕಳು ಪ್ರಾಯಕ್ಕೆ ಬಂದ ಸಂದರ್ಭ ಹೋ. ಆ ಹೆಣ್ಮಕ್ಕಳು ಇವರಿಗೆ ನಂದು ಒಪ್ಪಿಸಬೇಕು. ಹೌದಾ? ಅದು ಒಂದು ಕೆಟ್ಟ ಚಾಳಿ ಇವರಿಗೆ. ಹೋ. ಅಷ್ಟು ಮಾತ್ರ ಅಲ್ಲ, ಮತ್ತೆ? ಎಲ್ಲಿಯಾದ್ರೂ ಪ್ರಥಮವಾಗಿ ಮದುವೆ ಆದಂತಹ ಸಂದರ್ಭ ಹೋ. ಆ ಪ್ರಥಮ ರಾತ್ರಿಯೇ ಹೋ. ಅಲ್ಲಿ ಇಲ್ಲ ಗಂಡ ಹೆಂಡತಿ, ಮತ್ತೆ? ಆ ಹೆಂಡತಿ ಇವರ ಪಾಲಿಗೆ ಬಂದಿರ್ಬೇಕು. ಹೌದಾ? ಹೌದು. ಹೋ. ಅಷ್ಟಕ್ಕೆ ಸೀಮಿತ ಅಲ್ಲ, ಮತ್ತೆ? ಪರನಾರ್ಯರನ್ನು ಪೀಡಿಸಿದ್ದಾನೆ. ಹೋ. ಆ ನಂತರ ಹೋ. ತನ್ನ ಕೈ ಹಾಕಿಯನ್ನೇ ಹೋ. ಹೊರದ ಹಾಕಿ ಇವನು ನೆರೆಕರೆಯ ರಾಜ್ಯದವರನ್ನೆಲ್ಲ ಪೀಡಿಸಿ ಮತ್ತು ಬೇಕು ಮತ್ತಷ್ಟು ಬೇಕು ಮಗದಷ್ಟು ಬೇಕು ಎಂಬುದಾಗಿ ನಾನಾ ರೀತಿಯ ಹಿಂಸೆಯನ್ನ ಕೊಟ್ಟು ರಾಜ್ಯವನ್ನು ವಿಸ್ತರಿಸಿದಂತಹ ಪಾಪಿ, ಯಾವುದಕ್ಕೂ ಒಗ್ಗದಂತಹ ಕೆಟ್ಟ ತಾಳೆವಿಲ್ಲ, ಮಹಾ ದುಷ್ಟನಾದ ದುರಾತ್ಮನಾದ ಪಾಪಿಯಳು ಪಾಪಿಯಾದಂತ ಈತ ಇಲ್ಲಿಗೆ ಬಂದಿದ್ದಾನೆ. ಪ್ರಜೆಗಳನ್ನು ಮಕ್ಕಳ ಹೋಗಿ ಮಾಡಿಸಲೇ ನಾಡಿನ ಜನರು ಅವರನ್ನು ಹೊಂದಿಕೊಂಡಿರುವ ಹಾಗೆ ಇವರು ವ್ಯವಹಾರ ಇರಬೇಕು. ಹಾಗೆ ಇವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಗೊತ್ತೇ? ವಿಷಯವನ್ನು ಸರಿಯಾಗಿ ತಿಳಿದುಕೊಂಡೆ. ರಾಜ ಪ್ರತ್ಯಕ್ಷ ದೇವತ ಅರಸರಾದವ ತಪ್ಪು ಮಾಡಿದ್ರೆ ದಂಡಿಸುವವರು ಯಾರಿದ್ದಾರೆ? ಪ್ರಜೆಗಳನ್ನು ದಂಡಿಸುವವನು ಅರಸ. ಹೇಳಿಯೇ ಹೊಳಮೆ ಇದ್ದಂತೆ ಎದ್ದು ಬಂದು ಹೊರಮೇಲೆ ಅದನ್ನು ರಕ್ಷಣೆ ಮಾಡುವವರು ಯಾರಿದ್ದಾರೆ? ಹಾಗಾಗಿ ಇವರಿಗೆ ವಿಧಿಸುವಂತಹ ಶಿಕ್ಷೆ ಸರಿಯಾಗಿ ಕೇಳಿಕೊ. ನೋಡು, ಇದು ಯಾವ ಕಂಬ? ಅದು ಮುಳ್ಳಿನ ಕಂಬ. ಯಾಕಿರುವುದು? ಅದು ಇಂತಹ ಪಾಪಿಗಳಿಗೆ ಬೇಕಾಗ್ತದೆ ಶಿಕ್ಷೆ ಕೊಡುವುದು. ಹೌದಾ? ಕೇವಲ ಮುಳ್ಳಿನ ಕಂಬ ಇದ್ರೆ ಸಾಲದು. ಈ ಪೇತಾತ್ಮವನ್ನು ಅದರ ಬಳಿಗೆ ಕೊಂಡು ಹೋಗಿ ಸರಿಯಾಗಿ ನಿನಗೆ ಬಿಗಿದಪ್ಪದಕ್ಕೆ ಜನ ಬೇಕಲ್ಲ, ನಿನಗೆ ಬಿಗಿದಪ್ಪದಕ್ಕೆ ಜನ ಬೇಕಲ್ಲ, ಮಲಗಿದ್ರು ಬೇಕು, ಆದಿತ್ತು ಹೋಗೋರು ಬೇಕಾಗ್ತದೆ. ಮುಳ್ಳಿನ ಕಂಬ ಇನ್ನೂ ಉಂಟು. ಇವನ ಕೊಂಡ ಹೊರಡು ಕೊಂಬಿ ಪಾಕದಲ್ಲಿ ಇರಿಸಬೇಕು. ಅಂದ್ರೆ ಯಾವುದು? ಯಾವುದು? ವಿಭಾಗ ಅಂದ್ರೆ ವಿಷದ ಪಾಕವ ಅಲ್ಲ, ಮತ್ತೆಂತದ್ದು? ಕುದಿಯುತ್ತಿರುವಂತಹ ಎಣ್ಣೆ ಅದರಲ್ಲಿ ಹಾಕಿ ಬಿಸಿ ಬಿಸಿ. ಹೌದು, ಇವನ ಜುಟ್ಟನ್ನು ಹಿಡಿದು ಒಮ್ಮೆ 3 ಸಲ ಮೇಲೆ ಕೆಳಗೆ ಮಾಡಬೇಕು. ನೀನು 3 ಕೆಲವೊಂದ್ಸಲ ಎಣ್ಣೆ ತಗೊಳ್ತಾ ಇದ್ದೀಯಲ್ಲ ಹೆಣ್ಮಕ್ಕಳ ಬಳಿಗೆಲ್ಲ ಹೋಗುವಾಗ,
ಯಾಕೆ ಮತ್ತೆ ಏರಿಸಿಕೊಂಡು ಹೋಗುದು ಅದು ಯಾಕೆ 3 ಸಲ ಮೇಲೆ ಕೆಳಗೆ ಮಾಡಬೇಕು? ಯಾಕೆ? ಆ 3 ಸಲದಲ್ಲಿ ಇವರ ಚರ್ಮ ಎಲ್ಲ ಎಣ್ಣೆಯಲ್ಲಿ ಬಿದ್ದು ಕರ್ಮ ಎಂತ ಕರ್ಮ ಹೋಗ್ಬೇಕು ಅದು ಹೌದೌದು. ಈ ಎಲುಬುಗಳ ಅದರಲ್ಲಿ ಸುಟ್ಟು ಸುರುಕಾರೆ ಆಗಿ ಹೋಗಬೇಕು. ಸಾಲದು ಜೀವನದಲ್ಲಿ ಮಾಡಬಾರದಂತ ಅನ್ಯಾಯವನ್ನು ಮಾಡಿದಂತಹ ಈತನಿಗೆ ಅಂಧಕಾರದ ಶಿಕ್ಷೆ ಕಣ್ಣುಗಳ ಮೊದಲು ಸರಿಯಾಗಿ ಕಾಣ್ತಾ ಇತ್ತು. ಪ್ರೇತ ಆದ್ರೂ ಕೂಡ ದೃಷ್ಟಿ ಒಂದು ಸರಿ ಉಂಟು. ಈ ಅಂಧಕಾರದ ಶಿಕ್ಷೆ ಹೇಗೆ ಗೊತ್ತಾ? ಇವನಿಗೆ ನಾನಾ ವಸ್ತುಗಳನ್ನು ಬೇಡದ ಉಪಯೋಗ ಮಾಡಿದಂತಹ ಯಾವ ವಸ್ತುಗಳಿದೆಯೋ ಅದರಿಂದ ಇವನ ಕಣ್ಣನ್ನು ಕುಟ್ಟುವೆ. ಆವಾಗ ಅದರಲ್ಲಿರುವಂತಹ ಯಾವ ವಿಷಯ ಇದೆಯೋ ಇವನ ಕಣ್ಣನ್ನು ಸೇರುವುದಕ್ಕೆ ಸಾಧ್ಯ ಉಂಟು. ಬೆಂಕಿ ಹಾಕಬೇಕು, ಹೊಗೆ ಇಳಿಸಬೇಕು. ಆ ರೀತಿ ಮಾಡಿ ಇವನನ್ನು ಶಿಕ್ಷೆ ಕೊಡುವುದಕ್ಕಾಗಿ ಒಳಗೆಕೊಂಡು ಹೋಗಬಹುದು. ಇದು ಸರಿಯಾಗಿ ಜೀವದಲ್ಲಿರುವಾಗ ಕೆಲಸ ಮಾಡದೇ ಇದ್ದಾಗ ಹೀಗೆ ನೋಡು. ಆ ಕಡೆ ದುಡಿಸ್ಲಿಕ್ಕೆ ತೊಡಗಿದ್ರು, ಅದು ಬೇಡ ಅಂತ ಹೇಳಿ ಈ ಕಡೆಗೆ ಬಂದದ್ದು. ನೋಡು ಅಂತ ಗೊತ್ತಾಗ್ತದೆ. ಅಯ್ಯೋ ಬಂದು ನಿಲ್ಲಿಸಿದೆಯಲ್ಲ, ಇದು ಯಾವ ಪ್ರೇತಾತ್ಮ ಅಂತ ಗೊತ್ತಾಗ. ಅದು ಪ್ರೇತ, ಹೆಣ್ಣು ಪ್ರೇತಾತ್ಮ. ಹೌದೌದು. ಇವರೇನು ಉಂಟು ಇದಕ್ಕೆ ಪೂರ್ತಿ ಆಗ್ಲಿಕ್ಕಿಲ್ಲ, ಅರ್ಧವೇ ಬೇಕು. ಅದಾದ್ರೆ ತುಂಬಾ ಇರಬೇಕು ವಿವರ. ಹಾಗೆ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ವಿವರಕ್ಕೆ ತೊಡಗಿದ್ದು. ಹೌದಾ? ಮುಗಿಬೇಕಲ್ಲ. ಮುಗಿಬೇಕು. ಇದು ಹೆಣ್ಣು ಪ್ರೇತ. ಹೆಣ್ಣು ಕುಲಕ್ಕೆ ಕಳಂಕ ಪ್ರೇತ ಇದು. ಯಾಕೆ? ಉತ್ತಮ ಧರ್ಮದ ಉತ್ತಮ ದಂಪತಿಗಳಿಗೆ ಮಗಳಾಗಿ ಜನಿಸಿದ್ದಾಳೆ. ಹೌದು. ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಡ 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 ಅಂತ ಇರುವಂತ ಆ ಸಂದರ್ಭದಲ್ಲಿ ತಂದೆ ತಾಯಿಗಳು ಆಲೋಚನೆ ಮಾಡಿದ್ರು, ಗಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಅಲ್ಲ, ಇವಳಿಗೆ ಒಂದಷ್ಟು ವಿದ್ಯಾಭ್ಯಾಸ ಮಾಡಿಸುವ ಅಂತ ಹೇಳಿ 3 ಮಠಕ್ಕೆ ಕಳಿಸಿಕೊಟ್ರು. ಹೌದು. ಸಾಧಾರಣ ಒಂದು 6-7ವರೆಗೆ ತೊಂದರೆ ಇಲ್ಲ. ಆ ಗತಿಗಳು, ಹೌದು, ತರ ಗತಿಗಳು, ಹೌದೌದು, ಅದಿಲ್ಲ. ಗುರುಗಳು ಹೇಳಿಕೊಟ್ಟಂತಹ ಪಾಠವನ್ನ ತಾಜು ತಪ್ಪದೆ ಅಭ್ಯಾಸ ಮಾಡಿಕೊಂಡಿದ್ದ. ಹೌದು. ಆ ನಂತರ ಪ್ರಾಯ ವ್ಯತ್ಯಾಸ ಆಗ್ತದಲ್ಲ, 8, 9, 10 ಅಂತಾಗುವಾಗ ಒಂದು 16ಕ್ಕೆಲ್ಲ ಬಿಡ್ತದೆ. ಹೌದು. ಆ ಸಂದರ್ಭಕ್ಕೆ ಪಾಠದ ಕಡೆಗೆ ಗಮನ ಕಡಿಮೆ ಆಯ್ತು. ಗಮನ ಕಡಿಮೆ ಆಯ್ತು. ಹೊರಗಿಯ ಮಕ್ಕಳ ಗಂಡು ಮಕ್ಕಳ ಮೇಲೆ ಕಣ್ಣು ಹಾಕುವುದಕ್ಕೆ ತೊಡಗಿದೆ. ಹೌದು. ಯಾಕೆ? ಕಾಮನ ಬಾಧೆ ಪ್ರಾರಂಭ ಆಗಿದೆ ಇವಳಿಗೆ. ಅಲ್ಲಿಯೇ ಆ ಪ್ರಾಯದಲ್ಲಿ ಹೊರಗಿಯ ಮಕ್ಕಳ ಮೇಲೆ ಕಣ್ಣು ಹಾಕಿದ್ದಾಳೆ. ಅದು ಗುರುಗಳಿಗೆ ಗೊತ್ತಾಯ್ತು. ಹೌದು. ಅವರ ಯೋಚನೆ ಮಾಡಿದ್ರು, ಒಂದು ಬುದ್ಧಿವಾದ ಹೇಳಿದ್ರು, ನೀನು ಹಾಗೆಲ್ಲ ಮಾಡ್ಲಿಕ್ಕಿಲ್ಲ, ಬಂದ ವಿದ್ಯಾಭ್ಯಾಸಕ್ಕೆ ಒಂದೇ ವಿದ್ಯಾಭ್ಯಾಸ ಮಾಡ್ಬೇಕು, ಇಲ್ಲಾಂದ್ರೆ ಮಠ ಬಿಟ್ಟು ಹೋಗ್ಬೇಕು. ನೀನು ಹಾಗೆ ಮಾಡಿದ್ರೆ ಉಳಿದ ಮಕ್ಕಳಿಗೆಲ್ಲ ಸಮಸ್ಯೆ ಆಗ್ತದೆ, ಅವರು ಕೂಡ ಕೆಟ್ಟ ಚಾಳಿನ ಅಭ್ಯಾಸ ಮಾಡ್ತಾರೆ. ಹೌದಲ್ಲ? ಆನಂತರ ಮಕ್ಕಳ ಗಂಟೆಗೆ ಹೋಗ್ಲೇ ಬಿಟ್ಟಿದ್ದಾರೆ. ಹೌದೌದು. ಗುರುಪದೇಶ ಒಳ್ಳೆದಿರ್ಬೇಕು. ಹೌದೌದು. ಮಕ್ಕಳ ಗಂಟೆಗೆ ಹೋಗುದು ಬಿಟ್ಟಿದ್ದಾರೆ ಬೇರೆ ಇರ್ಬೇಕಲ್ಲ. ಅದೇ ಮಕ್ಕಳ ಗಂಟೆ ಬಿಟ್ಟಿದ್ದಾಳೆ. ಸಹ ಅಧ್ಯಾಪಕರ ಕಡೆಗೆ ಕಣ್ಣು ಹಾಯಿಸಿದ್ರು. ಶಿಕ್ಷಣವನ್ನು ಕೊಡುವಂತಹ ಸಹ ಅಧ್ಯಾಪಕರ ಕಡೆ ಗುರುಗಳ ಮೇಲೆ ಕಣ್ಣು. ಹೌದೌದು. ಏನಾಯ್ತು? ಅಷ್ಟಕ್ಕೆ ಮುಗಿಲಿಲ್ಲ, ಮುಖ್ಯ ಗುರುಗಳನ್ನು ಕೂಡ ಓರೆ ಕಂಡು ನೋಡಿದ್ದಾಳೆ ಅವಳು. ರಾಮನ ಮಾತೆ. ಹೌದೌದು. ಅಲ್ಲಿವರೆಗೆ ಮುಟ್ಟಿತ್ತು. ಆಗಾತ್ರ ಮಾಡಿದ್ವಿ ಮುಖ್ಯ ಗುರುಗಳು. ಇರಿಸಿಕೊಂಡ್ರೆ ಅವರು ಇದರ ಬಗ್ಗೆ ಪಾಠ ಮಾಡ್ಲಿಲ್ಲ. ಅವಳಿಗೆ ಪಾಠ ಮಾಡಿರಬಹುದು, ಕೇವಲ ಉಂಟು. ಆದ್ರೆ ಇದು ಅತಿರೇಕ ಆಯ್ತು. ಅದೇ ಅತಿರೇಕ ಆಗ್ತದೆ ಅಂತ ಹೇಳಿಲ್ವಾ? ಹೌದು. ಅದೇ ಇನ್ನೀರು ಇರಿಸಿಕೊಂಡ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಮನೆಗೆ ಕಳಿಸಿಕೊಟ್ರು. ಮನೆಗೆ ಹೋದ್ಲಾ? ಹೌದು. ಶಿಕ್ಷಣ ಶಿಕ್ಷೆ ಕೊಟ್ಟರೆ ಮಾತ್ರ ಅದು ಒದಗಿ ಬರುವುದು. ಸರಿ.
ಹಾಗೆ ಮನೆಗೆ ಕಳಿಸಿಕೊಟ್ರು. ಹಾ. ಮನೆಯಲ್ಲಿ ಹೋದ ನಂತರ ಅದು ಸುಮ್ಮನೆ ಇದ್ಲು ಇರ್ಲಿಲ್ವಾ? ಅದಿಲ್ಲ. ಮತ್ತೆ? ನೆರೆಕರಿಯ ವಿಧ ಪುರುಷರ ಮೇಲೆ ಕಣ್ಣು ಹಾಕುವುದಕ್ಕೆ ನೋಡಿ. ಹತ್ತಿರದಲ್ಲಿ ಮನೆಗಳಿಗೆ ಹೋಗಿ ಅಲ್ಲಿಂದ ಹುಡುಗರ ಮೇಲೆ ಕಣ್ಣು ಹಾಕುದು. ಯುವಕನ ಪೂರ್ತಿ ಹಾಳು ಮಾಡಿದ್ದೇ ಮಾಡಿದ್ದು. ಅದನ್ನ ಮಾಡಿದ್ರು ತಂದೆ ತಾಯಿಗಳು. ಅವ್ರಿಗೆ ಗೊತ್ತಾಯ್ತಾ? ಗೊತ್ತಾಗಿದೆ. ಹಾ. ವಿದ್ಯಾಭ್ಯಾಸ ಹೇಗೂ ಬರ್ಲಿಲ್ಲ, ಹಾ. ಆದ್ರೆ ಕೆಟ್ಟ ಚಾಳೆ ಅಂಟಿಸಿಕೊಂಡಿದ್ದಾಳೆ. ಹೀಗೆ ಬಿಟ್ಟರೆ ಆಗ್ಲಿಕ್ಕಿಲ್ಲ. ಹಾ. ಮದುವೆ ಮಾಡುವ ಅಂತ ಹೇಳಿ ಒಂದು ಕುಲೀನ ಮನೆತನದ ಹುಡುಗರನ್ನ ಆರಿಸಿ ಮದುವೆ ಮಾಡಿ ಕೊಟ್ರು. ಒಳ್ಳೆ ಕೆಲಸ ಮಾಡಿದ್ರು ಅವರು. ಹೌದು. ಇಲ್ಲದ್ರೆ ಪ್ರಪಂಚವೇ ಕೆಟ್ಟು ಹೋಗ್ತಿದ್ದೀವಿ. ಹೌದೌದು. ಮದುವೆ ಮಾಡಿ ಕೊಟ್ರು. ಹಾ. ಆ ನಂತರ ಆದ್ರೆ ಚಂದವಾಗಿದ್ದಾಳು. ಯಾರಪ್ಪ ಅವಳ ಗಂಡ? ಒಳ್ಳೆಯ ಮನಸ್ಸಿನವ. ಯಾರು? ಅದು ನಮ್ಮ ಶಿವ ಶಿವ ಅಂತಿದ್ದಲ್ಲ ಗುಂಡಪ್ಪ ಒಬ್ಬ. ಹೌದು. ಅವ. ಹೌದಾ? ಹೌದೌದು. ಅವಳ ವೃತ್ತಿ ಯಾವುದು? ಪ್ರತಿ ಒಂದು ವೇಷ ಮಾಡುದು. ವೇಷ ಮಾಡು. ಹೌದು. ಅಲ್ಲ, ಇವಳನ್ನು ಮದುವೆ ಮಾಡಿ ಹಾ. ಮದುವೆಯಲ್ಲಿ ಇರಿಸಿ ಹಾ. ಇವ ವೇಷ ಕಟ್ಟಲಿಕ್ಕೆ ಹೋದ್ರೆ ಹಾ. ಇವನು ಮತ್ತೆ ಮನೆಯಲ್ಲಿ ಸುಮ್ಮನೆ ಉಳಿದಲ್ಲ. ಸಮಸ್ಯೆ ಅಡ್ಡದ್ದಿ. ಹಾ. ಹೌದು. ಹಾ. ಆದರೂ ಎಲ್ಲರೂ ಆ ದಾರಿಯಲ್ಲಿ ಇರ್ತಾರ. ಇರುವುದಿಲ್ಲ. ಎಷ್ಟು ಮಂದಿ ವೇಷ ಮಾಡುವುದಿಲ್ಲ, ಹೌದು. ಎಷ್ಟು ಮಂದಿ ಹೆಂಡತಿಯನ್ನು ಬಿಟ್ಟು ಹೋಗುದಿಲ್ಲ. ಬಿಟ್ಟಾರೆ. ಈ ದಾರಿ- ಅಲ್ಲ, ಮೊದಲೇ ಚಟ ಇತ್ತಲ್ಲ. ಅದುಂಟು. ಹೌದು. ಹೌದು. ಸಮಸ್ಯೆ ಅಂತ ಅಲ್ಲೇ. ಹಾ. ಆದರೂ ಆದ್ರೆ ಮಾಡಿದ್ರು ಹಾ. ಏನು ಆಗ್ಲಿಕ್ಕಿಲ್ಲ. ಹಾ. ಮರ್ಯಾದೆ ಜೀವನ ಮಾಡಬಹುದು ಅಂತ. ಅಲ್ಲ, ಅವ ಕರ್ಕೊಂಡು ಹೋಗ್ತಿದ್ನ ಇಲ್ಲ. ಕರ್ಕೊಂಡು ಹೋದ್ರೆ ಬಜಿತಿ ಆಗ್ತದೆ. ಹೌದು, ಹೋದಲ್ಲಿ ಹಾ. ಅದಾಗ್ಲಿಕ್ಕಿಲ್ಲ. ಹಾ. ಹಾಗೆ ಮನೆ ಬಿಟ್ಟು ಹೋಗಿಲ್ಲ. ಮನೆಯಲ್ಲೂ ಇದ್ರು. ಹಾ. ಹೌದು. ಹಾ. ಆದ್ರೆ ಏನು ಮಾಡುದೇವ್ರೆ, ಏನು? ಈ ಹಳೆ ಚಾಳಿ ಬಿಡ್ಲೇ ಇಲ್ಲ ಅಂತ. ನೀವು ಹಳೆ ಹೇಳಿದ್ರೆ- ಚಾಳಿ ಬಿಡ್ಲಿಲ್ಲ? ಇಲ್ಲ. ಹಾ. ಅಲ್ಲಿಯೂ ಕೂಡ ಹಾಗೆ ಹಾ. ನೆರೆಕರೆಯ ಹುಡುಗರೊಂದಿಗೆ ಹೋಗುವುದು, ಹಾ. ಚಕ್ಕಂದ ಆಡುವುದು, ಹಾ. ಈ ರೀತಿ ಆಗಿ ಹೋಯ್ತು ಕಾಮನ ಬಾಲ. ಅಲೆ ಬಿಡಿದ ಪತಿಯನ್ನು ಮೋಸ ಮಾಡಿ ಹಾ, ಹೌದೌದು. ಹೊರಗಿನ ಪುರುಷರ ಮೇಲೆ ಹಾ. ಕಣ್ಣು ಹೊರಿಸಿದ್ದಕ್ಕೆ ಪ್ರಾರಂಭ. ಹೌದು. ಹಾ. ಅದು ಗಂಡನಿಗೆ ಗೊತ್ತಾಯ್ತು. ಹಾ. ನಿನ್ನ ಹಿಂದಿನ ಬುದ್ಧಿ ಏನೇ ಇರ್ಲಿ, ಹಾ. ನಾನಿನ್ನ ಮದುವೆ ಆಗಿದ್ದೇನೆ, ಹಾ. ಇನ್ನು ಮುಂದೆ ಹಾಗಾಗುವುದಕ್ಕೆ ಕೂಡದು. ಹಾ. ಮಾನ ಮರ್ಯಾದೆ ಎಂಬುದು ಮುಖ್ಯ. ಹಾಗಾಗಿ ಸರಿ ನಡೆದು ಇರಬೇಕು ಅಂತ ಬುದ್ಧಿವಾದ ಹೇಳಿದ. ಬುದ್ಧಿವಾದ ಹೇಳಿದೆ ಅದರಿಗೆ ಹೇತುವಾಯ್ತು. ಏನು ಅವರಿದ್ದ ಮಾಡಿದ್ರು? ಹಾ. ಹಾ. ಒಂದು ದಿವಸ ಹಾ. ವಿಟಾಪುರುಷನೊಂದಿಗೆ ಸೇರಿ ಸೇರಿ? ಆ ಇವಳ ಗಂಡ ಉಣ್ಣುವಂತ ಅನ್ನಕ್ಕೆ ಹಾ. ವಿಷವನ್ನ ಬೆರೆಸಿ ಹಾ. ಗಂಡನನ್ನ ಕೊಂದಳು. ಗರಳೆಯನ್ನು ಬೆಳೆಸಿ ವಿಷ ಕೊಂಡು ಬಿಡಿಸಿ. ಗಂಡನನ್ನ ಕೊಂದಳು. ಅಷ್ಟೆಲ್ಲ ನಾನು ಕೇಳುದು. ಓ, ಈಗ ಮದುವೆಯಾದಂತಹ ಈಕೆಗೆ ಸಂತಾನ ಆಗ್ಲಿಲ್ವಾ? ಆಗಿದೆ. ಆಗಿದೆ. ಅವರ ದಾಂಪತ್ಯ ಜೀವನದಲ್ಲಿ ಹಾ. ಒಬ್ಬಳ ಮಗಳು ಕೂಡ ಹುಟ್ಟಿದ್ದು. ಹೆಣ್ಣುಮಗಳ? ಹೌದೌದು. ಹಾ. ಚಂದವಾದ ಹೆಣ್ಣು ಮಗು ಅದು. ಹಾ. ಆದ್ರೆ ಏನು ಮಾಡುದು, ಏನು ಮಾಡುದು? ಇವಳ ದುರ್ಬುದ್ಧಿಯಿಂದ ಹಾ. ಆ ಮಗುವಿನ ಜೀವನ ನಾಶವಾಗಿ ಹೋಗಿದೆ. ಹಾ. 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 ಸದಾ ಪ್ರಾಯಕ್ಕೆ ಬಂದ ಸಂದರ್ಭದಲ್ಲಿ ಹಾ. ತನ್ನ ಹೆತ್ತ ಮಗಳನ್ನೇ ಹಾ. ಕರಳ ಕುಡಿ ಎಂಬುದಾಗಿ ನೋಡದೆ ಹಾ. ವೇಶ್ಯಾವಾಟಿಕೆಗೆ ಮಾರಿದಂತಹ ಪರಮ ಪಾತಕಿ ಇವಳು. ಮತ್ತೊಬ್ಬರ ಕೈಗೆ ಮಾಡಿದಂತಹ ಹೌದು. ಪಾಪಿ. ಪಾತಕಿ ಅಹುದು. ಅಂತೂ ನಾನಾ ರೀತಿಯ ಈ ರೀತಿಯ ಕಾಮದ ಆಟವನ್ನು ಆಡದ ಕಾರಣ ಹಾ. ಬರಬಾರದ ರೋಗವನ್ನ, ಅದು ಘೋರ ಮಾರಕ ಎಂಬ ರೋಗವನ್ನ ಅಂಟಿಸಿ ಅಂಟಿಸಿ ಸತ್ತು ಹಾ. ಇಲ್ಲಿಗೆ ಬಂದಂತಹ ಪರಮ ಪಾತಕ. ನೀನು ಈಗ ಹೊರದು ಏನು ಪ್ರಯೋಜನ ಉಂಟು? ನನಗೆ ಒರೆಸಲಿಕ್ಕೆ ಬರುದದು ಯಾರು? ಅದು ನೀನು ಮತ್ತೆ ಹಿಂದೆ ನಿಂತೆ ಒರಸದೆ ಮತ್ತೇನು ಮಾಡು? ಬುದ್ಧಿ ಬಿಡುದಿಲ್ಲ ಅಂತ. ಅದೇ ನೀನು ಹಿಂದೆ ನಿಂತೆ ಒರಸದೆ ಮತ್ತೇನು ಮಾಡುದು? ನಾನು ಹಿಂದೆ ನಿಂತಿದ್ದ ಬದಿಗೆ ಬರುದದು ಸ್ವಲ್ಪ ಮುಂದೆ. ತಾಗಲಿಕ್ಕೆ. ಈಗ ನಾನು ಒಬ್ಬನೇ ಇರುವುದಾ ಎಲ್ಲಿ? ತಾಗಲಿಕ್ಕೆ? ಅಲ್ಲ, ಇಲ್ಲಿ ನೀನು ಒಬ್ಬನೇ ಅಲ್ವಾ? ಒಬ್ಬನೇ ಅಲ್ಲ, ಅವ ಆಟೋದಲ್ಲಿದ್ದಾನೆ. ನಾನು- ಅವ ಬರೆಯುವುದಕ್ಕೆ ಮಾತ್ರ. ಹಾ. ಅವ ಬರೆದದ್ದನ್ನು ನೀನು ಓದುವುದು. ಹೌದು. ಅವ ಕೂಡ ಇವತ್ತು ಇಲ್ಲ. ಅವ ನಿನಗೆ ಬರೆದು ಕೊಟ್ಟು ಹೋಗಿದ್ದಾನೆ. ಸಮಸ್ಯೆ ಅಂತ ಅದೇ. ಹ್ಮ್. ಆಯ್ತಾ? ಹ್ಮ್. ಈಗ ನಾನು ಒಬ್ಬನೇ ಇರುದಲ್ವಲ್ಲ. ಅಷ್ಟೇ ಹೇಳುವಾಗ ಅದಕ್ಕೆ ನೋಡು ಕುಸು ಕುಸು. ಸೊಟ್ಟದರಿಗೆ ಸೇರಿದ ಆಗ್ತದೆ ಅದು ಇಷ್ಟು ದೊಡ್ಡ ಪದ್ದು. ಹೌದು. ಮುಂದೆ? ನನಗೆ ಯಾಕೆ ಆಗಬೇಕು ಅಂತ ನೀವಿರುವಾಗ ಅದು ಮೊದಲಿನ ಚಾಳಿ ಬಿಟ್ಟು ಹೋಗು. ಹಾಗೆ. ಈಗ ಹಾ. ಇದರಲ್ಲಿ ಏನು ಉಂಟು ಏನಿಲ್ಲ ಅಂತ ನಾವು ಕೇಳುವುದಲ್ಲ. ಪ್ರಶ್ನೆ ಅಲ್ಲ. ಆದ್ರೆ ಮೊದಲು ಮಾಡುವಂತಹ ಕೆಲಸ ಅದನ್ನೇ ಮುಂದುವರಿಸುವುದರ ಜಾಯಮಾನ. ಹೌದೌದು. ಸರಿಯಾಗಿ ಕೇಳಿಸುವ. ಪೂರ್ವ ಜನ್ಮದ ವಾಸನೆ. ಹೆಣ್ಣನ್ನು ನಾವು ಹಾ. ತಾಯಿಗೆ ಸಮಾನ, ಮಾತೃ ಸಮಾನ. ಭೂಮಿ ತಾಯಿ ಎಂಬುದಾಗಿ ಹ್ಮ್ ಯಾರನ್ನು ಕರೆಯಬೇಕು? ಹ್ಮ್
ಇವರನ್ನು ನೋಡಿ ನಾವು ಮರೆಯಬೇಕು. ಹೌದು. ಹೆಣ್ಣಾದವಳು ಮುಂದಿನ ಜನಾಂಗಕ್ಕೆ ದರ್ಶಕರಾಗಿ ಆದ್ರೆ ಅದನ್ನು ಮರೆತು ನಾನಾ ಕೆಟ್ಟ ಚಟವನ್ನು ಹಿಡಿದುಕೊಂಡು ವ್ಯವಹರಿಸುವಂತಹ ಈಕೆಗೆ ಶಿಕ್ಷೆ ಏನೆಂಬುದನ್ನು ಸರಿಯಾಗಿ ನೆನಪಿಟ್ಟುಕೋ. ಈಕೆಯನ್ನು ನೋಡಿ ಇರಬಹುದು. ವೇಷ ಮಾಡುವವರಿಗೆ ಹೆಣ್ಣೆ ಕೊಡುವುದಿಲ್ಲ. ಈಗ ಯಾರು ವೇಷ ಮಾಡುವವರಿಗೆ ಹೆಣ್ಣು ಕೊಡುವುದಿಲ್ಲ. ಹೆಣ್ಣು ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ? ಯಾಕಂದ್ರೆ ಈಗ ನೋಡಿ ಹಾಗೆಲ್ಲ ಕೊಡುವುದಿಲ್ಲ. ಜನಸಂಖ್ಯೆ ಕಡಿಮೆ ಆಗಿದೆ, ಹಾಗಾಗಿ ಕೊಡುವುದಿಲ್ಲ. ಆಗ ಎಂತದ್ದು? ಅದು ಕಾಲಪಾಶ, ಕಾಲಸೂತ್ರ. ಈ ಕಾಲಸೂತ್ರ ಯಾಕೆ ಇರುವುದು? ಯಾಕೆ? ಕಟ್ಲಿಕ್ಕೆ ಮಾತ್ರ ಅಲ್ಲ, ಯಾರು ತಪ್ಪು ಮಾಡುತ್ತಾರೋ ಅವರನ್ನು ಈ ಕಾಲಸೂತ್ರದಿಂದ ಕಟ್ಟಬೇಕು. ಹೌದು, ಇವತ್ತು ಈಕೆಯನ್ನು ಕೂಡ ಈ ಕಾಲಸೂತ್ರದಿಂದ ಕಟ್ಟಬೇಕು. ಸಾಲದು. ನೋಡಲಿ ಗೋಡೆಯಲ್ಲಿ ಕಾಣುತ್ತಾ ಇದೆ. ಅದು ಸೂಕಾರ. ದ್ವಾಡೆ. ಯಾರು ಶೇಖರ? ಗೋಳಿ ಬಜೆ ಕೇವಲ ಮುಖ ಮಾತ್ರ ಕಾಣುತ್ತಾ ಇದೆ. ಅದೇ ಹೌದು. ಅದಕ್ಕೆ ಹೇಳು ದಾಡಿ. ದಾಡೆ ಅದು ಕ್ರೂರವಾದಂತಹ ದಾಡಿ. ದಾಡೆ. ಅದು ಯಾಕೆ ಇರುವುದು? ಯಾಕೆ? ಇಂತಹ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದಕ್ಕಾಗಿ. ಈ ಶೂಕರನ ದಾರಿಗೆ ಈಗ ಹೇಳುತ್ತಾರೆ. ಹೇಗೆ ಒಂದು ಈ ಬದಿಯಲ್ಲಿ ಹೋಗ್ಬೇಕು, ಮತ್ತೊಂದು ಈ ಬದಿಯಲ್ಲಿ ಹೋಗ್ಬೇಕು. ಹೌದು ಹೌದು. ಎಷ್ಟು ಇವನಿಗೆ ಚಟ ಉಂಟು ಅದೆಲ್ಲ ಹೋಗ್ಬೇಕು. ಹಿಂದಿನಿಂದ ಮೆಟ್ಟಬೇಕು. ಸಾಲದು. ಇನ್ನೂ ಒಂದಿದೆ. ಈಕೆಗೆ ನೋಡು, ಅಲ್ಲಿ ತಂದು ಕಾಣುತ್ತಾ ಇದೆ. ಎಂತದ್ದು? ಒಬ್ಬ ಹಿಡಿದು ನಿಂತಿದ್ದಾನೆ. ಅದು ಗುಡಿ ಹಾಕೊಂಡು ಕಾಣುದಿಲ್ಲ. ಗರ ಗರ ಗಸ. ಗರಗಸ ಯಾಕದು ಇರುವುದು? ಅದು ಗರಗಸ ಕೊಯ್ಲಿಕ್ಕೆ ಅಲ್ವಾ? ಹೌದೌದು. ಈಕೆಗೆ ಆ ಗರಗಸವನ್ನು ಮಧ್ಯದಲ್ಲಿರಿಸಿ ಸರಿಯಾಗಿ ಬಗೆಯಬೇಕು. ಅಂತ ಹೌದು. ಯಾರನ್ನು ಕಲಿಸಿದ್ದು? ಯಾರು ಯಾಕೆ? ಜನ ನೀವೇ ಆಗಿತ್ತು. ಅದೊಂದು ಕೆಲಸದಿಂದ ಆಗಲಿಕ್ಕಿಲ್ಲ ದೇವ್ರೆ. ನನಗೆ ಬರೀಲಿಕ್ಕೆ ಉಂಟಲ್ಲ. ಆಗದಿದ್ರೆ ಅದು ಹೇಗೆ ಮಾಡುವುದು, ಏನು ಮಾಡುವುದು ನಾನು ಹೇಳಿದ ಹಾಗೆ ಮಾಡಿದ್ರೆ. ಹೌದಾ? ಹೌದು. ನೀವು ಹೇಳಿಕೊಟ್ರೆ ಅಡ್ಡಿಲ್ಲ, ತೊಂದರೆ ಅಲ್ಲ. ನೀವು ಅನುಭವಿಸ್ರ ಹೇಳಿಕೊಡುವುದಾದ್ರೂ ಮಾಡುವುದು ನೀನು. ಅಡ್ಡಿಲ್ಲ, ಆಯ್ತಲ್ಲ? ಅನುಭವಿಸ್ರೆ ಅಷ್ಟೇ ಸಾಲದು. ವಿಶೇಷವಾದಂತಹ ಶಿಕ್ಷೆಯನ್ನು ಈಕೆ ಕೊಡಬೇಕಾಗಿದೆ. ಯಾಕುಕೊಂಡು ಆಲಯಕ್ಕೆ ಬಹುದು ಒಬ್ಬನಲ್ಲ, ಇಬ್ರು ಆಲಿಸಬೇಕು. ಅಯ್ಯೋ, ಪುಣ್ಯ ಮಾಡಿದವರು ನಾವು ಮೇಲೆ ಕಳುಹಿಸಿದ್ದೇವೆ. ಪಾಪಿಗಳನ್ನು ಈ ನರಕಕ್ಕೆ ತಳ್ಳಿದ್ದೇವೆ. ಇವತ್ತು ಎಷ್ಟು ಜನ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತೆಂಕು ತಿಟ್ಟಿನವರು ಹಿಂದೆ ಇರಿಸಿದ್ದೇವೆ. ಯಾಕೆ? ಪಾಪಿಗಳನ್ನು ಶಿಕ್ಷೆ ಕೊಡುವಾಗ ಯಾರೂ ಕೂಡ ನೋಡಬಾರದನ್ನು ಉದ್ದೇಶಕ್ಕಾಗಿ ಈ ಸಮಯದಲ್ಲಿ ನಾವು ಕಾರ್ಯವೈಖರಿಯನ್ನು ಮಾಡುವುದು. ಆದ್ರೆ ಸಮಯ ಇನ್ನೂ ಉಂಟಲ್ಲ. ಇಲ್ಲ, ಮತ್ತೊಂದು ಮುಗಿಸಿಕೊಂಡು ಅಲ್ಲಲ್ಲ, ಸಮಯ ಇನ್ನೂ ಉಂಟು. ನಿನ್ನಲ್ಲಿ ಕೇಳಿದ್ರೆ ನಾನು ಈ ಭೂಮಿಯಲ್ಲಿ ಅಲ್ಲಿರುವಂತಹ ಜೀವಿಗಳು ತುಲನೆಯನ್ನು ಮಾಡಿದ ಹಾಗಾಯ್ತು. ಇನ್ನು ಯಾರಾದ್ರೂ ಬರುವುದಕ್ಕೆ ಉಂಟೆ? ಅಲ್ಲ, ಬರುವಂತಿದ್ರೆ ಯಾಕೆ ಬರಲಿಲ್ಲ? ಇದನ್ನೆಲ್ಲ ನೀನು ಸರಿಯಾಗಿ ನನ್ನಲ್ಲಿ ಹೇಳಿದೆ. ಸಮಸ್ಯೆ ಆಗುದು ಅದೇ. ಏನು? ಈಗ ಸಾಲಿಗಟ್ಟು ನಿಲ್ಲಿ ಅಂತ ಹೇಳ್ತೇನೆ. ನಾನು ಹೋಗುವ ತಲ್ಲಾಪಿಲ್ಲಿ ಆಗಿದೆ ಹೆದರಿಕೆಯಿಂದ. ಒಬ್ಬಿಬ್ಬರಿಗೆ ಶಿಕ್ಷೆ ಕೊಟ್ಟು ತಡ ಮಾಡಿ ಬರುವುದಲ್ಲ, ಬೇಗ ಬರುದು. ಯಾವ ಸರಿ ಇರ್ತದಲ್ಲ. ಹೌದು. ನೀನು ಯಾವ ಬಂದ್ರೆ ಮತ್ತೆ ಇಲ್ಲಿ ಒಬ್ಬಿಬ್ಬರಿಗೆ ಶಿಕ್ಷೆ ಕೊಟ್ಟಿದ್ದಲ್ಲ, ನೋಡಿ ಹೆದರಿದ್ದು. ಹೌದು. ಹಾಗಾದ್ರೆ ನೋಡು ನೋಡು ನೋಡು, ಎಲ್ಲಾದ್ರೂ ಇಲ್ಲಿ ಅಲ್ಲ, ನೀನು ಬರೆದಿರಲಿ ಬಾಕಿ ಉಂಟಾ? ಅಲ್ಲ ಇಲ್ಲ, ಓಡಿ ಹೋದವರು, ಸಂದು ಗೋಜನ ನುಗ್ಗಿದವರು. ಅಲ್ಲೊಂದು ಮಲಗಿದ್ದುಂಟು, ಎಬ್ಬಿಸ್ಕೊಂಡು ಬರದ ಬೆಳ್ಳಗ ಬೆಳ್ಳಗ ಅವನಿಗೆ ದುಂಡಾತನರು ಸಿಕ್ಕಿದ್ರು. ಯಾರು ಹಿಡ್ಕೊಂಡು ಬರುವಂತ ಓಡಿದ್ದ, ಆಚೆ ಓಡಿದ್ದು. ಅವರ
ಚಿತ್ರಗುಪ್ತ ಅದೇನು ಅದೆಂತದು? ಅದು ಪುಟ್ಟ ಮಗುಚಿ ಅದು ಹಾಗೆ ಅಭ್ಯಾಸ ಉಂಟಾ? ಪುಟ್ಟ ಮಗುಚಿದಿಲ್ಲ ಎರಡು ಹೋದ್ರೆ ಕಷ್ಟ ಆಗುದಿಲ್ವಾ? ಓ ಹಾಗೆ. ಬೇರೆಯವರು ಬಂದ್ರೆ ಪುಣ್ಯಾತ್ಮರು ಬಂದ್ರೆ ಹಾ ಹಾ ಹಾ. ಅಂಬಿಜಾರ ಬಾಲಕೃಷ್ಣ ಇತ್ಯಾದಿ ಇದರಲ್ಲಿ ಎಷ್ಟು ತಿಂಗಳದ್ದುಂಟು? ಅದು ಸಾಧಾರಣ ಮಟ್ಟಿಗೆ ಆಯ್ತಾ ಅಂತ ಇನ್ನೊಂದು 2 ತಿಂಗಳು ಬರ್ಲಿಕ್ಕೆ 15 ದಿವಸಕ್ಕೆ ಬಂದಿತ್ತು. ಇದರಲ್ಲಿ ಈಗ 3.5 ತಿಂಗಳದ್ದುಂಟಾ? 3 ತಿಂಗಳದ್ದು ಇದರಲ್ಲಿಲ್ಲ, ಹಾ. ಅದು ಸ್ವಲ್ಪ ಹೋಗಿದೆ ಅಷ್ಟಾಗಿ. ಹೌದಾ? ಹೌದೌದು. ಹಾ, ಹಾ. ಹೌದು. ಅದೆಂತದು ನೀನು ಹುಡುಕ್ತಾ ಇದ್ದಿ? ಅದು ಬಿಜಾರು ಬಾಲಕೃಷ್ಣ ಬಿಜಾಪುರ? ಬಿಜಾಪುರ ಬಾಲಕೃಷ್ಣ ಅಲ್ಲ, ಬಿಜಾರು ಬಾಲಕೃಷ್ಣ ಹಾ. ಅಷ್ಟು ಇಲ್ಲ, ಹಿಂದೆ ಮುಂದೆ ಆಗ್ಯದಲ್ಲ, ಬರ್ದದ್ದು ಹಿಂದೆ ಮುಂದೆ ಆಗಿದೆ. ಹಿಂದೆ ಬಂದದಲ್ಲ, ಹಾಗಾಗ್ತದೆ. ಒಂದು ಸ್ವಲ್ಪ ಮೇಲೆ ಬರೆಯುವುದು, ಕೆಳಗೆ ಬರೆಯುವುದು. ಹೋಗಲ್ಲ ಬೇರೆ ನೀನೆಂತದ್ದು ದೊರೆಯಲು ಆಲಿಸು ಅಂತ ಹೇಳಿ? ಬರೆಯಲಾದ್ರೆ ಇದನ್ನ ಹೇಳಿದ್ ನಾನು, ಏನು? ಹುಡುಕಿದ್ದ ಅದನ್ನೇ. ಹಾ. ಇಷ್ಟೆಲ್ಲ ಬಂದಿದೆ, ಹಾ. ಎಲ್ಲೋ ಒಂದು ಪುಸ್ತಕದ್ದು ಜಾರಿದೆ ಅಂತ. ಎಂತದು? ಬರುವುದು ಜಾರಿದೆ ಅಂತ ಹುಟ್ಟುವಾಗಲೇ ಜಾರಿದ? ಅಲ್ಲ, ಈ ಭೂಮಿಗೆ ಬಂದವೆ ಹುಟ್ಟಿಯದೆ ಹಾ. ಬರುವಂತ ಸಂದರ್ಭವು ಸನ್ನಿಹಿತವಾಗಿದೆ. ಹಾ. ಅದು ಇಲ್ಲಿಗೆ ಬರ್ಲಿಲ್ಲ ಅಂತ, ಸಮಯ ಆದ್ರೂ ಬರ್ಲಿಲ್ಲ ಅಂತ. ಬಜಾರು. ಹಾ, ಅದು ಬೇರೆ ಯಾರು ಅಲ್ಲ, ಯಾರು? ಮುನಿಯ ಮಗ ಮುನಿಯ ಮಗ ಅಲ್ಲ? ಮೃಕಂಡಿ ಎಂಬವ, ಋಷಿಯ ಮಗ. ಋಷಿಯ ಮೃಕಂಡ ಎಂಬ ಋಷಿ. ಹಾ. ಆತನ ಮಗನಾಗಿ ಜನಿಸಿದವ ಹಾ. ಮಾರ್ಕಾಂಡೇಯನೆಂಬ ತರಳ. ಒಳ್ಳೆ ಹೆಸರು. ಹೌದಲ್ಲ, ಹೆಸರು ತಂದು ಉಂಟು. ಹೌದು. ಆದ್ರೆ ಬರ್ಬೇಕಾದಲ್ಲಿ ಬರ್ಬೇಕಂದ್ರೆ ಅವನಿಗೆ ಪ್ರಾಯ ಆಯ್ತು. 16 ಮಾತ್ರ ಅವನಿಗೆ. 16? ಹಾ, ಅದು ಬ್ರಹ್ಮದೇವನ ಲಿಖಿತ. ಹಣೆಯಲ್ಲಿ ಬರ್ದಷ್ಟೇ. ಹಾ, ಹಾ. 16 ವರ್ಷ ಆಯುಸ್ಸು ನಿನ್ನ ಭೂಮಿಯಲ್ಲಿ ಮಾತ್ರ, ಹಾ. ಮತ್ತೆ ಸಲ್ಲುವಲ್ಲಿಗೆ ಸಲ್ಲಬೇಕು ಅಂತ. ಇದು 16 ಯಾವಾಗ ಮುಗಿಯಿತು? ಅದರ ಮುಗೀತಲ್ಲ ಯಾವಾಗ? ನಿನ್ನೆಗೆ. ನಿನ್ನೆಗೆ ಮುಗಿಯಿತು. ಹೌದು, ಇವತ್ತಿಗೆ ಬರ್ಬೇಕಿತ್ತವ, ಬರ್ಬೇಕಿತ್ತು. ಬರಲೇ ಇಲ್ಲ. ಅನಘ ಮಾರ್ಕಾಂಡೇಯ ಹಾ, ಆಯುಷ್ಯ ಬ್ರಹ್ಮದೇವ ಕೊಟ್ಟದ್ದು 16 ವರ್ಷ ನಿನ್ನೆಗೆ ಕಳೆಯಿತು. ಅದು ತೀರಿತು. ಇವತ್ತಿಗೆ ಇಲ್ಲಿ ಬಂದು ಸೇರಬೇಕಾದ ಬರಬೇಕಿತ್ತು, ಬರಲಿಲ್ಲ ಎಂಬುದಾಗಿ ನೀನು ಹೇಳ್ತಾ ಇದ್ದಿ. ಸಾಲಿನಲ್ಲಿ ಇರ್ಬೇಕಿತ್ತು. ಅಲ್ಲ ದೂತ ಒಳ್ಳೆಯ ಸುದ್ದಿಯನ್ನೇ ಒಪ್ಪಿಸಿ ನೀನಾಡಿದ ಮಾತು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಅವ ಬರ್ಲಿಲ್ಲ, ನಿಮಗೆ ಯಾಕೆ ಸಂತೋಷ ಆಗುದು? ಯಾಕೆ ಆಯ್ತು? ನಮ್ಮ ಕರ್ತವ್ಯಕ್ಕೆ ಚ್ಯುತಿ ನಾನು ಯಾರ ಮಗ? ವಿಭಾಕರನ ಮಗ. ಹೌದು, ಸೂರ್ಯದೇವ. ಅವ ಪ್ರಪಂಚಕ್ಕೆ ಬೆಳಕನ್ನು ತೋರಿಸುವ. ಹೌದು, ಎಲ್ಲರೂ ಸಂತೋಷದಲ್ಲಿರ್ಬೇಕು, ನಗುತ್ತಾ ಇರಬೇಕು ಅನ್ನುವ ಭಾವನೆ ನನ್ನ ತಂದೆ. ಅವ ಇಲ್ಲ ಅಂತ ಆದ್ರೆ ಲೋಕವೇ ಇಲ್ಲ ಅಲ್ವೇ? ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿ ಅವ ಮೂಡಲೇ ಇದ್ರೆ ಪ್ರಪಂಚ ಕತ್ತಲೆಯಲ್ಲಿ ಮುಳುಗಿ ಹೋಗ್ತದೆ, ಜಗತ್ತೇ ನಡೀಲಿಕ್ಕಿಲ್ಲ. ಹಾಗಾಗಿ ಆ ವಿಭಾಕರನ ಮಗನಾದಂತಹ ನನಗೆ ಸಂತೋಷವಾಯಿತು. ಇಲ್ಲ ಸಲ್ಲದ ನುಡಿಯನ್ನು ನೀವು ಆಡುವವರಲ್ಲ. ಹೋಗ ಉಂಟ ಇಲ್ಲ ಅದು. ಸಮಯ ಮೀರಿದ ಮೇಲೆ ಅವ ಇಲ್ಲಿ ಬರಲೇಬೇಕು. ಬಾರದಿದ್ರೆ ಅವನನ್ನು ದಂಡಿಸುವಂತಹ ಕಾಯಕಕ್ಕೆ ನಮ್ಮನ್ನು ನೇಮಿಸಿದ್ದಾರೆ 3 ಮೂರ್ತಿಗಳು. ಯಾರೇ ಬರುವುದಿಲ್ಲವೋ ಅವರನ್ನ ಬಲಾತ್ಕಾರವಾಗಿ ಆದ್ರೂ ಹೊಣೆಗಾರಿಕೆ ಉಂಟಲ್ಲ. ಹೌದು. ನೀನು ಹೋಗ್ತೀಯಾ? ದೇವ್ರೆ ಬರಲಿಕ್ಕೆ ತುಂಬಾ ಉಂಟು, ಇನ್ನೊಂದು ಉಂಟಲ್ಲ, ಅಭ್ಯಾಸ ಉಂಟು. ನೀನು ಈ ಕೆಲಸ ಮಾಡ್ತೀಯಾ? ನಿಮ್ಗೆ ಬೇರೆ ಕಡೆ ಹೋಗ್ಲಿಕ್ಕೆ ಇಲ್ಲದ್ರೆ ನಾನೇ ಹೋಗ್ತಿದ್ದೆ. ಅದು ನಿನ್ನ ಬುದ್ಧಿ ಆಯ್ತು ಅಲ್ಲ. ಈಗ ನನ್ನ ಕೆಲಸದ ಬಗ್ಗೆ ತಮಗೆ ಹೇಳಬೇಕಾ? ಸರಿ. ಅನ್ಯಥಾ ಭಾವಿಸುವ. ಹಾಗಾದ್ರೆ ನೀನು ಈಗ ಮುಗಿಲಿಲ್ಲ, ಬರೀಲಿಕ್ಕೆಲ್ಲ ಉಂಟು, ಇನ್ನೊಂದು ಉಂಟು ಬೆಳಗಾವಿ. ಇನ್ನು ತರಬೇಡ ಆಯ್ತಾ? ಬೇಗ ಬರ್ತದ್ದು.
ಯೋಚನೆ ಮಾಡಬೇಕು. ನನ್ನ ಭಟರು ಇದ್ದಾರೆ, ಬರಲಿ ನೋಡುವ. ಒಮ್ಮಿಂದ ಒಮ್ಮೆಲೆ ಕರೆ ನಿಮ್ಮದು. ನಿಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ಸಂತೋಷ. ನಿಮ್ಮನ್ನು ಕರೆಯುವುದಕ್ಕೆ ಕಾರಣ ಇದೆ. ಏನು ಕಾರಣ? ಹೊಳಿದಂತಹ ಜೀವ ಆತ್ಮ ಇಲ್ಲಿ ಬರಬೇಕಾಗ್ತದೆ. ಅದೇ ಚಿತ್ರಗುಪ್ತ ನೋಡಿ, ಒಬ್ಬನೇ ಒಬ್ಬ ಹುಡುಗ ಬರಬೇಕಾದವ ಬಾರದೆ ಅವ ಅಲ್ಲಿ ಇದ್ದಾನೆ ಅನ್ನುವ ವಿಷಯ ತಿಳಿದಾಗ ಕೋಪಗೊಂಡು ರೋಷದಿಂದ ನಿಮ್ಮನ್ನು ಕರೆದಿದ್ದೇನೆ. ಹೋಗಿ ಭೂಮಿಯಲ್ಲಿ ಮಾರ್ಕಾಂಡಿ ಎನ್ನುವ ಆಯುಷ್ಯ ಮುಗಿದಿದೆ, ಇನ್ನು ಅಲ್ಲೇ ಇದ್ದಾರೆ, ಅವನನ್ನು ನೀವು ಹಿಡಿಕೊಂಡು ಬರ್ತೀರಾ ಪ್ರಭು? ನೀವು ಬರೇ ಕೈಯಲ್ಲಿ ಹೋದ್ರೆ ಸಾಲ. ಇದೆಂತ ಗೊತ್ತಾ ನಿಮಗೆ? ಯಮನ ಪಾಶ. ಅವ ಎಲ್ಲಿದ್ದಾನೆ ಅನ್ನೋದನ್ನು ನೋಡಿ ಅವನ ಕೊರಳಿಗೆ ಬೀಸಿ ಅವನನ್ನು ಕಟ್ಟಿದರಬೇಕು. ಹೋಗಿ
ನಾನು ಮಾರ್ಕಂಡೆಯ. ಇಲ್ಲಿರುವುದಾ? ನೀನು ಯಮಲೋಕದಲ್ಲಿ ಇರುವುದು. ಬಾ. ನೀವ್ಯಾರು? ಬೇಡ ಬೇಡ, ನನಗೆ ಹೆದರಿಕೆ ಆಗ್ತದೆ. ಉದ್ದೇಶದಿಂದ ಸುಮಗಳನ್ನು ಅರಸುವುದಕ್ಕಾಗಿ ಕಾಡಿಗೆ ಬಂದವನು ನಾನು. ಆದ್ರೆ ಈ ಹೊತ್ತಿನಲ್ಲಿ ಯಮನ ಸೇವಕರು ನನ್ನನ್ನು ಹಿಡಿದು ಹಿಂಸೆ ಕೊಡುವುದಕ್ಕೆ ಮುಂದುವರಿತಾ ಇದ್ದಾರೆ. ಒಂದು ವೇಳೆ ಇವರ ಕೈಗೆ ಸಿಕ್ಕಿದೆ ಹೌದಂತಾದ್ರೆ ಖಂಡಿತ ನನ್ನ ಪ್ರಾಣವನ್ನು ಉಳಿಸುವುದಿಲ್ಲ. ಹಾಗಿದ್ರೆ ನನ್ನ ರಕ್ಷಣೆಯನ್ನು ನಾನೇ ಮಾಡಲೇಬೇಕು. ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ನನ್ನ ಪ್ರಾಣವನ್ನು ಉಳಿಸುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಹಾಗಿದ್ರೆ ಈ ಹೊತ್ತಿನಲ್ಲಿ ರಕ್ಷಣೆ ಮಾಡುವವರು ಯಾರಿದ್ದಾರೆ? ನನ್ನ ತಂದೆ ತಾಯಿಯಂದಿರು, ನನ್ನ ಜನ್ಮಕ್ಕೆ ಕಾರಣಕರ್ತರಾದವರು. ಅವರೇ ನನ್ನನ್ನು ರಕ್ಷಿಸಬೇಕು. ಇಲ್ಲ, ಅವರಿಂದಲೂ ಆಗುವುದಿಲ್ಲ. ಅವರು ಈ ಕಾಡಿನಲ್ಲಿ ಇರುವುದಿಲ್ಲ. ಹಾಗಿದ್ರೆ ಏನು ಮಾಡೋಣ? ದೂರದಲ್ಲಿ ಒಂದು ಗುಡಿ ಕಾಣಿಸ್ತಾ ಇದೆ. ಆ ಗುಡಿಯ ಒಳಗೆ ಹೋಗ್ತೇನೆ.
ಆಗೋಯ್ತಲ್ಲ, ಈ ವಿಷಯವನ್ನು ನಮ್ಮ ಒಡೆಯವರಿಗೆ ತಿಳಿಸಬೇಕಾಗಿದೆ. ನಡಿ. ಅನುಗ್ರಹಿಸು. ಮೋದದ ಸೃಷ್ಟಿ ಯಥಾಯೋಗ್ಯವಾದಂತಹ ಪ್ರಕೃತಿಯಂತಹ ನಿಷ್ಪತ್ತಿಯನ್ನು ಉತ್ತರಿಸಿ ಹೋಗದ ರೀತಿಯಲ್ಲಿ ನಿಯಂತ್ರಿಸುವರೆ ಲಯಕರ್ತೃವಾದಂತಹ ನಾನೇ ಕೈಲಾಸದಲ್ಲಿದ್ದು ಆ ಕಾರ್ಯವನ್ನೇ ಮಾಡ್ತಾ ಇದ್ದೀನಿ. ಅದಕ್ಕನುಸರಿಸಿ ಎಲ್ಲಿ ಈಶನಿದ್ದಾನೋ ಕೇವಲ ಕೊಲ್ಲುವುದಕ್ಕಾಗಿರುವಂತಹ ಒಂದು ಸ್ವರೂಪ ಅಂತ ಹೇಳಿ ನನ್ನನ್ನು ಸಾಮಾನ್ಯರು ಚಿತ್ರಿಸಿದ್ದಾರೆ. ಲಯಕರ್ತೃ, ಲಯ ಅನ್ನುವುದು ಎಲ್ಲದರಲ್ಲಿಯೂ ಸುಸಂಸ್ಕೃತವಾದಂತಹ ಕ್ರಿಯೆಯನ್ನು ಸೂಚಿಸುವುದಕ್ಕಾಗಿಯೇ ಇಟ್ಟಿದ್ದಾರೆ. ಎಲ್ಲಿ ಲಯ ಇದೆಯೋ ಸಂಗೀತ, ಸಾಹಿತ್ಯ, ನಡೆ, ನುಡಿಯಲ್ಲಿ ಎಲ್ಲಿ ಲಯವನ್ನು ಯಾರು ಪಾಲಿಸ್ತಾರೋ ಅಲ್ಲಿ ಮಾತ್ರವೇ ಆ ಕ್ರಿಯೆ ಸುಸಂಸ್ಕೃತ ಅಂತ ಅನ್ನಿಸಿಕೊಳ್ಳುತ್ತದೆ. ಹಾಗೆ ಮೋದದ ಸೃಷ್ಟಿಯೂ ಕೂಡ ಸುಸಂಸ್ಕೃತ ಅಂತ ಅನ್ನಿಸಿ ನಿಲ್ಲಬೇಕು ಅಂತ ಇದ್ರೆ ಅಲ್ಲಿ ಲಯ ಯಥಾಯೋಗ್ಯವಾಗಿ ಪ್ರಯೋಗಿಸಲ್ಪಡಬೇಕು. ಅದಕ್ಕಾಗಿಯೇ ಕೈಲಾಸವಿಲ್ಲ. ನನ್ನನ್ನು ಅನುಸರಿಸುವಂತಹ ಭಕ್ತಾದಿಗಳು ಎಲ್ಲರೂ ಕೂಡ ಇಲ್ಲಿ ನೆಲೆದಿದ್ದಾರೆ. ಒಂದು ವೇಳೆಯಲ್ಲಿ ಅರ್ಥರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು ಹೀಗೆ ಭಿನ್ನ ಭಿನ್ನವಾದಂತಹ ರೀತಿಯಲ್ಲಿ ತಮ್ಮದಾದಂತಹ ಇಚ್ಛಿತಾರ್ಥವನ್ನು ಪೂರೈಸಿಕೊಳ್ಳುವುದಕ್ಕಾಗಿಯೇ ಕೈಲಾಸದಲ್ಲಿದ್ದಾರೆ. ಒಂದೆಡೆ ಅರ್ಥರು ಸ್ವತಂತ್ರ ಭಾವದಿಂದಲೇ ತಮ್ಮನ್ನು ಅರ್ಪಿಸಿಕೊಂಡ ದೇವರ ಸನ್ನಿಧಿಯಲ್ಲಿ ಒಳಿತೋ ಕೆಡುಕೋ ಎಂಬುದನ್ನು ತಿಳಿಯದೆ ಏನಿದ್ರು ಅನುಭವಿಸ್ತೇವೆ ಅಂತ ಹೇಳಿ ಮುಂದೆ ಬರುವುದು. ಮತ್ತೆ ಆ ಅರ್ಥಾರ್ಥಿಗಳು ಕೇವಲ ಅರ್ಥವನ್ನು ಮಾತ್ರವೇ ಸಂಚಯಿಸುವುದಕ್ಕಾಗಿ ದೇವರನ್ನು ನಿತ್ಯ ಭಜಿಸುವವರು. ಆಮೇಲೆ ಜಿಜ್ಞಾಸುಗಳು, ದೇವರ ಬಗ್ಗೆ ಅಭಿಮಾನ ಇದ್ದಲ್ಲ, ದೇವರು ಇದ್ದಾನೆ ಇಲ್ವೋ, ಹೇಗಿದ್ದಾನೆ ಇದರ ಬಗ್ಗೆ ತಿಳಿಯಬೇಕು ಅನ್ನುವಂತಹ ಜಿಜ್ಞಾಸು. ಆಮೇಲೆ ಜ್ಞಾನಿಗಳು ನೇತಿ ನೇತಿ ಎಂಬುದಾಗಿ ಆ ಪರಬ್ರಹ್ಮದತ್ತ ಕಾಣುವುದಕ್ಕಾಗಿ ಮುಂದಾಗಿ ಅದರಂತಹ ಯಥಾಯೋಗ್ಯವಾದಂತಹ ಸ್ಥಿತಿಯನ್ನು ಅರಿತುಕೊಂಡು ಆ ನಿಷ್ಪತ್ತಿಗೆ ಅನುಸರಿಸಿ ತಮ್ಮನ್ನು ದುಡಿಸಿಕೊಳ್ಳುವಂತಹ ಪರಮಜ್ಞಾನಿಗಳು. ಹಾಗೆ ಮತ್ತೊಂದೆಡೆಯಲ್ಲಿ ಇಂತಹ ಜ್ಞಾನಿಗಳು ಒಂದೆಡೆಯಲ್ಲಿ ಪೂಜಿಸಿ ಆಮೇಲೆ ಆ ಪೂಜಿಸಿದ ವಿಶೇಷವಾದಂತಹ ಚೇತನವನ್ನು ಅರ್ಚಿಸಿ ಅದರಿಂದ ದೊರೆಯುವಂತಹ ಅನುಭೂತಿಯನ್ನು ಪಡೆಯುವವರು. ಭೌತವಾದಂತಹ ನಶ್ವರವಾದಂತಹ ಯಾವುದನ್ನೇ ಜೀವಿಗಳು, ಈ ಕರ್ಮಜೀವಿಗಳು ತಾವು ಪೂಜಿಸಿದರೆ ಆ ಪೂಜೆಯಿಂದಲಾಗಿ ಅವರು ಒದಗಿ ಬರುವಂತಹ ಅನುಭೂತಿ ಅದು ಸಾಮಾನ್ಯ ಮಟ್ಟದ್ದಾಗಿರುತ್ತದೆ. ಆದರೆ ದೈವಿಕವಾದಂತಹ ಸಾನ್ನಿಧ್ಯವನ್ನು ಯಥಾಸಾಧ್ಯವಾಗಿ ಯಾರು ಅರ್ಚಿಸಿ ಪೂಜಿಸ್ತಾನೋ ಅದರಿಂದ ದೊರೆಯುವಂತಹ ಅನುಭೂತಿ ಅದು ಪೂರ್ಣವಾದಂತಹ ಆನಂದವನ್ನು ಕೊಡ್ತದೆ ಅಂತ ಜ್ಞಾನಿಗಳೆಲ್ಲ ತಿಳಿದು ಆ ಮುಖಾಂತರವಾಗಿಯೇ ಮುಂದುವರಿತಾರೆ. ಇವತ್ತು ಕೂಡ ಹಾಗೆ ನಮ್ಮ ಕೈಲಾಸದಲ್ಲಿದ್ದಂತಹ ಅಂತಹ ಜ್ಞಾನಿಗಳ ಸಮ್ಮುಖದಲ್ಲೇ ಯೋಚಿಸಿದಾಗ ನನ್ನ ಭಕ್ತರೊಬ್ಬರಿಗೆ ನೋವಾಗಿದೆ ಅಲ್ಲ, ಯಾಕೆ ಹೀಗಿರಬಹುದು ಅದರ ಬಗ್ಗೆ ಯೋಚಿಸಬೇಕಾಗ್ತದೆ. ಆ ಮಾರ್ಕಾಂಡನಿಗೆ ಹೌದು ತರುಣವಾದಂತಹ ಮಾರ್ಕಾಂಡೇಯ ನನ್ನನ್ನೇ ಭಜಿಸಿ ಪಡೆದಂತಹ ಹೊರಪುತ್ರನಾಗಿ ತನ್ನ ಜೀವನವನ್ನು ಪಾವನಗೊಳಿಸಿಕೊಂಡಂತಹ ಋಶ್ವರ್ಯ ಈಗ ಆತನಿಗೆ ಪೂರ್ಣವಾಗಿ 16 ವರ್ಷ ತುಂಬಿ ಹೋಗಿದೆ. ಒಂದು ವೇಳೆ ನಾನು ದೀರ್ಘಾಯುಷ್ಯಾಗಿ ಬಾಳು ಹೀಗೆ ಆತನು ಅನುಗ್ರಹಿಸಿದ್ದು ಸರಿ, ಆದರೆ ಒಂದು ಸಣ್ಣ ಪ್ರಮಾಣ ಅನುಭವಿಸಿ ಹೋಯಿತು. ಹೇಗೆ
ವಿಧಿ ತಾನು ಅವರದಂತಹ ಕರ್ಮ ಸಂಚಯವನ್ನು ಪುಣ್ಯವನ್ನು ಗಣಿಸಿ ಬರೆಯುವಂತಹ ಸಮಯದಲ್ಲಿ ಆ ಗಣನೆಯಲ್ಲಿ ಕೇವಲ 16 ವರ್ಷ ಮಾತ್ರವೇ ಆತನಿಗೆ ಆಯುಷ್ಯ ಅಂತ ಬರೆದ. ಈ ಕಾರಣದಿಂದಲೇ 16 ವರ್ಷವಾಗುವಾಗ ಆ ಹುಡುಗ ಈ ಲೋಕವನ್ನು ಬಿಡ್ತಾನೆ ಅಂತ ತಿಳಿದು ಅವನನ್ನೇ ಎತ್ತಿಕೊಂಡು ಹೋಗುವುದಕ್ಕಾಗಿ ಪಾಶವಿಕ್ಕೆ ಸೆಳೆಯುವುದಕ್ಕಾಗಿ ಆ ಯಮಭಟನು ಮುಂದಾದಾಗ ಆತ ತನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ನನ್ನನ್ನೇ ಬಯಸಿ ಶಿವಾಲಯವೊಂದನ್ನು ಹೊಕ್ಕಂತ ಹುಡುಗ ತಾನಲ್ಲಿ ಆಶ್ರಯವನ್ನು ಪಡೆದ. ಆತನನ್ನು ಕೆಣಕುವಂತಹ ಸ್ಥಿತಿಯಲ್ಲಿ ಆ ಯಮಭಟನಿಗೂ ಕೂಡ ಶಿಕ್ಷೆ ಅನುಭವಿಸಲೇಬೇಕವರು. ಎಲ್ಲಿ ಶಿವನಾಮ ಸ್ತುತಿಯಿಂದ ತನ್ನನ್ನು ತಾನು ಉದ್ಧರಿಸಿಕೊಳ್ಳುವುದಕ್ಕಾಗಿ ಭಕ್ತನೊಬ್ಬ ಅನಂತನನ್ನು ಭಜಿಸ್ತಾನ ಆತನ್ನು ಸಂರಕ್ಷಿಸಬೇಕಾದ್ದು ನನದಂತ ಹೊಣೆ. ಆ ಕಾರಣದಿಂದಲೇ ಅವರನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನನ್ನ ಮಕ್ಕಳನ್ನು ಕರೆಯುತ್ತೇನೆ. ಬನ್ನಿ ಹೀಗೆ. ಮಂಗಲವಾಗಲಿ. ಒಮ್ಮಿಂದೊಮ್ಮೆಲೆ ಅನಿರೀಕ್ಷಿತವಾದಂತಹ ಕರೆ. ಯಾಕಾಗಿ ಕರೆದರೆಂದು ಹೇಳಿದೆ ಪರಿಶೀಲಿಸುವಂತಹ ಸ್ಥಿತಿ ಇದು. ನನ್ನ ಭಕ್ತನೊಬ್ಬ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ನನ್ನನ್ನೇ ಭಜಿಸಿ ಶಿವಾಲಯವನ್ನು ಹೊಕ್ಕು ತನ್ನನ್ನು ತಾನು ಉಳಿಸಿಕೊಳ್ಳುವುದಕ್ಕೆ ನೋಡುವಾಗ ಆ ಯಮನ ಆಳುಗಳು ಬಂದು ಪಾಶವಿಖ್ಯಾತನ ಸೆಳೆಯುವುದಕ್ಕಾಗಿ ನೋಡ್ತಾರೆ. ನಿರಂತರ ಭಯಗೊಂಡಂತಹ ಹುಡುಗ ನನ್ನನ್ನೇ ಭಜಿಸ್ತಾ ಇದ್ದಾನೆ. ಯಾರು ಶಿವನಾಮವನ್ನು ಭಜಿಸ್ತಾರೋ ಆತನಿಗೆ ಈ ಲೋಕದಲ್ಲಿ ಯಾವುದೇ ಭಯವಿರಬಾರದು. ಆ ಯಮನಾಳುಗಳನ್ನು ಬಡಿಗಟ್ಟಿ ನನ್ನ ಭಕ್ತನ್ನು ಸಂರಕ್ಷಿಸುವಲ್ಲಿ ಏನು ನಿಮ್ಮ ಅಭಿಪ್ರಾಯ? ನೀವು ಒಂದು ಅಪ್ಪಣೆಯನ್ನು ಕೊಟ್ಟಂತಾದರೆ ಸರಿ, ನಿಮ್ಮ ಪರಮ ಭಕ್ತನಾದಂತಹ ಮಾರ್ಕಂಡನೆಯನ್ನು ನಾನು ಯಮಭಟರಿಂದ ನಾನು ಬಿಡಿಸಿ ಬರುತ್ತೇನೆ. ಕೊಡು ಅಪ್ಪಣೆ. ವಿಜಯೀ ಭವ.
ಶಿವಭಕ್ತನಾದಂತಹ ಮಾರ್ಕಾಂಡೇಯನನ್ನು ಪೀಡಿಸುತ್ತಿದ್ದೀಯಲ್ಲ, ಹೌದು. ಅವನನ್ನು ಸುಮ್ಮನೆ ಬಿಟ್ಟರೆ ಸರಿ, ಇಲ್ಲವಾದರೆ ನಿನ್ನ ಪ್ರಾಣವನ್ನು ಜನಕನ ಪರಮ ಭಕ್ತನನ್ನು ಪೀಡಿಸುತ್ತಿದ್ದೀರಾ? ಒಳ್ಳೆ ಮಾತಿನಲ್ಲಿ ಅವರನ್ನು ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ತಲೆ ಕಡಿಯೇನು. ಕಳೆದುಕೊಂಡು ಹೋಗುವ ಸಮಯದಲ್ಲಿ ನೀನೊಬ್ಬ ಬಂದಿದ್ದಿ, ಮರ್ಯಾದೆಯಿಂದ ಅವನನ್ನು ಬಿಟ್ಟು ಕೊಟ್ಟರೆ ಲೇಸು, ಅದು ನಿನ್ನ ಪ್ರಾಣ. Yeah.
ಕೇಳಿ ಅವ ಶಿವಮಂದಿರ ಕಥೆ ಹೇಳಿದ. ಹೌದು. ಏನಾಯ್ತು? ಶಿವಮಂದಿರ ಅವನ ಎಲ್ಲಿದ್ದರೂ ನಾವು ಹುಡುಕಿದೆವು. ಆಗ ನಮ್ಮ ಜೊತೆ ಯುದ್ಧಕ್ಕೆ ಶಿವನ ಮಕ್ಕಳಾದ ಮಕ್ಕಳು ಎಲ್ಲರೂ ಬಂದು ಅವರನ್ನು ಸೋತಿದ್ದೇವೆ. ಅವರನ್ನು ನೀವು ಸೋತಿರ? ನೀವು ಕೈಸಾರಿನ ಹೋಯ್ತು ದೂತರೇ ದಂಡಪುಂಡಗಳೇ, ಮುಂದುವರೆಯುವುದಕ್ಕೆ ಆಡಿತು ನೀವೆಲ್ಲ. ಒಂದು ಕಾರ್ಯಕ್ಕೆ ನೇಮಿಸಿದ್ರೆ ಆಗುವುದಿಲ್ಲ ಅಂತ ಕೈ ಮುಗಿತಾ ಇದ್ದೀರಾ. ಏನು ಏನನ್ನು ಭಾವಿಸಿದೆಯವನನ್ನು ಕೇಳಲ್ಲ. ವೆಚ್ಚವನ್ನು ಕೊಡುವಲ್ಲಿ ಅದನ್ನು ಹೇಗೆ ವೆಚ್ಚ ಮಾಡಬೇಕು ತಿಳಿಯದೇ ಇದ್ದಂತಹ ಮೂರ್ತಿಯಲ್ಲಿ ವ್ಯವಹರಿಸುವುದಕ್ಕೆ ಇದ್ದವನಾನಲ್ಲ. ನಿಮ್ಮನ್ನು ಇಳಿಸಿದ್ದು ಯಾಕೆ? ನನಗೆ ಸರಿಯಾಗಿರಬೇಕೆಂಬುದಾಗಿ. ನನ್ನೊಡನೆ ನಿಮಗೆ ವ್ಯವಹರಿಸುವುದಕ್ಕೆ ಆಗದೇ ಇದ್ದವರು ಇಲ್ಲಿ ನಿಲ್ಲಬೇಡಿ. ನಾಡುಗಳಿರುವಂತಹ ಭಟರನ್ನು ಹಿಮ್ಮೆಟ್ಟಿಸುವಂತಹ ಶಿವಗಣಗಳು ಯಾರು ಅವರನ್ನು ಎದುರಿಸುವುದಕ್ಕಾಗಿ ನಾನು ಒಬ್ಬನೇ ಹೋಗುವುದಲ್ಲ. ನನಗೆ ತಂಗಿಯು ಸಹಕಾರವಾಗಬೇಕಾಗಿದ್ದಾಳೆ. Oh,
ಎಂಬುದಾಗಿ ನಿನ್ನ ಧ್ವನಿ ಕೇಳಿಸಿತು. ಅಲ್ಲವೇ ಇತ್ತ ಬಂದು ನೋಡಿದ್ರೆ ರೋಷದಿಂದ ಇದ್ದಿ ಯಾಕೆ ಕೆಳದ್ದು ಮೀಸೆ ಏನು ನನಗೆ ಸಹಕಾರಿಯಾಗಿದ್ದವಳು ನೀವು ಕರೆದಾದ ಓಡಿ ಬಂದೆಯಾ? ಕಾರಣವಿದೆ. ಭೂಲೋಕದಲ್ಲಿರುವಂತಹ ಮುನಿ ಜನರು ಯಾಗ ಯಜ್ಞಾದಿಗಳನ್ನು ಮಾಡಿ ತನಗೆ ಬೇಕಾಗಿಲ್ಲ ಪರೋಪಕಾರ ಈ ಶರೀರ ಎಂಬುದಾಗಿ ಭಾವಿಸಿದವರು. ಆದ್ರೆ ಅಂತಹ ಮುನಿಯೊಬ್ಬ ಮೃಕಂಡೂರಿ ಎಂಬುದಾಗಿ ಅವನ ಮಗನಾದಂತಹ ಮಾರ್ಕಾಂಡೇಯ ವಿಧಿ ಬರೆದಂತಹ ವಿಲಾಸ ಅದನ್ನು ಮೀರಿ 16 ಕಳೆದಿದೆ. ಆದ್ರೆ ಅಳಿದು ಇಲ್ಲಿ ಬರಬೇಕಾದವು ಇನ್ನು ಬಾರದೆ ನಿಂತಿದ್ದಾರೆ. ಅದನ್ನು ವಿಚಾರಿಸುವುದಕ್ಕೆ ನನ್ನ ಭಟರನ್ನು ಕಳುಹಿಸಿಕೊಟ್ಟರೆ ಅವರನ್ನೆಲ್ಲ ದಂಡಿಸುವುದು ಶಿವಗಣಗಳು ಮುಂದಾಗಿದ್ದಾರಂತೆ. ಹಾಗಾಗಿ ನಿನ್ನನ್ನು ಕರೆದದ್ದು ಆ ಮಾರ್ಕಾಂಡೇಯನನ್ನು ತರುವುದಕ್ಕೆ ಏನು ನಿಂತ ಆತ್ಮವು ಇಲ್ಲೇವರೆಗಿತ್ತು. ಆದರೆ ನಿಷ್ಠಾರ್ಯವರಿಲ್ಲ. ನಮ್ಮವರು ಹೋದ್ರೆ ನಮ್ಮವರನ್ನ ತಾರೆಲ್ಲಿಸುವರು ಈಶ್ವರನ ಗಣಾದಿಗಳೇ. ಅಲ್ಲವೇ ಯಾರೇ ಬರಲಿ ಅವನ ಶರೀರ ಈ ನಮ್ಮ ಸೈನಿಕಪುರಕ್ಕೆ ಕರೆದುಕೊಂಡು ಬರುವಂತಹ ಹೊರೆಗಾರಿಕೆ ನಿನ್ನ ತಂಗಿಗೆ ಇಲ್ಲಿ ಸ್ವಲ್ಪ ತೊಂದರೆ ಉಂಟಾಗಿದೆ. ಏನು ಇವರಿದಂತಹ ಲಿಖಿತವನ್ನು ಮೀರಿ ಈಗ ಅವನನ್ನು ಹೊರ ರಕ್ಷಣೆ ಮಾಡಬೇಕು ಬರ್ತಾ ಇದ್ದಾರೆ. ನಮ್ಮ ಉದ್ಯೋಗ ಏನು? ನಮ್ಮ ಉದ್ಯೋಗ ಯಾವುದೇ ಜೊತೆ ಬರಲಾಗೆ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದವರು. ಆದ್ರೆ ಇಲ್ಲಿಯೇ ಬಂದರೆ ಬರಲಿ ಅವರನ್ನೇ ನೀನೊಬ್ಬಳೇ ಹೋಗುದಲ್ಲ, ಒಬ್ಬಳನ್ನು ಕಲಿಸುವುದಕ್ಕೂ ನನಗೆ ಧೈರ್ಯ ಬರುವುದಿಲ್ಲ. ನೀನು ಮತ್ತು ನಾನು ಜೊತೆಯಾಗಿ ಹೋಗಿ ಅವರನ್ನು ಭಾಷೆ ಹಾಕಿ ಹೇಳುವುದಿಲ್ಲ.
ಮಾಡುತ್ತಿದ್ಯಾ? ನಿನ್ನನ್ನು ತಡೆಯುವುದಕ್ಕೆ ಬಂದವನು ನಾನೇ, ಶಿವನ ಮಗ. ನಾವು ಧರ್ಮದ ಪಥದಲ್ಲಿ ಇದ್ದೇವೆ. ನಮಗೆ ಇಲ್ಲಿ ಬರುವಂತಹ ಆತ್ಮ ಶರೀರ ಸಮೇತವಾಗಿದ್ದಾನೆ. ಆತನು ಹಿಡಿದುಕೊಂಡು ಬರುವುದಾದ್ರೆ ಏನು ತಡೆ? ಶಿವನ ಜನನೀನು. ಹೌದು, ನಮ್ಮ ಕೈ ಸೇರಬೇಕಾದಂತಹ ಮಾರ್ಕಾಂಡೇನು ಅಥವಾ ನಿಮ್ಮನ್ನು ನಿಮ್ಮ ಕೈ ಸೇರಿಸುವುದಕ್ಕಾಗಿ ಅವನನ್ನು ರಕ್ಷಣೆ ಮಾಡುತ್ತಕ್ಕೆ ಹೇಳ್ತೀಯ? ನೀನು ಯಾರೇ ಆಗಿರಲಿ, ಯವನ ಒಂದು ಲೆಕ್ಕವೇ ಅಲ್ಲ, ಯುದ್ಧಕ್ಕೆ ಸಿದ್ಧರು. ನನ್ನ ಜನಕನಾದದ್ದ ಪರಮ ಭಕ್ತ. ಆದ್ದರಿಂದ ನಿನಗೆ ಹೇಳುತ್ತಿದ್ದೇನೆ, ಒಳ್ಳೆ ಮಾತಿನಲ್ಲಿ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ತಲೆಗಡಿ. ಆದ್ರೆ ಅವರನ್ನು ಹೊಡೆದುಬಡಿಸಬೇಕಾಗಿ ನಾವು ಬಂದದಲ್ಲ, ಹೊರಡಬೇಕಾಗುವ ಮಾರ್ಕಾಂಡೆ ಅವನು ಎಲ್ಲಿದ್ದಾನೆ ಎಂಬುದನ್ನು ನೋಡಬೇಕಾಗಿ ನಾವು ಬಂದ. ಕಾಣ್ತಾ ಇರುವಂತಹ ದೇಗುಲ ಹೊರಗಿಂದಲೇ ನಾವು ವೀಕ್ಷಿಸುವುದಲ್ಲ, ಸ್ವಲ್ಪ ಹತ್ತಿರ ಹೋಗಿ ಒಳಗೆ ನೋಡುವ. ಹಾಗೆ ಹಾಗೆ Yeah!
ಬಯಲಿದ್ದಾನ ಚಂದವಾಯ್ತು. ಇವ ಇಲ್ಲೇ ಸಿಕ್ಕಿದ್ದು ಒಳ್ಳೆದಾಯ್ತು. ಯಾಕೆ ಬೇರೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ನಮ್ಮ ಕೈ ತಪ್ಪಿಸಿ ಓಡಿ ಹೋಗುತ್ತಿದ್ದ. ಇವ ಮಾಡಿದ್ದೇನು, ನಾನು ಕಳುಹಿಕೊಟ್ಟಂತಹ ಪಟ್ಟಣನ್ನೆಲ್ಲ ಕಣ್ಣು ತಪ್ಪಿಸಿ ಯಾರಿಗೂ ಗೊತ್ತಾಗದ ತೆರದಲ್ಲಿ ಅವನು ಬಂದು ಬೆಕ್ಕು ಹಾಲು ಕುಡಿದು ಯಾರಿಗೂ ಗೊತ್ತಾಗಬಾರ್ದೆಂಬುದಾಗಿ ಕಣ್ಣು ಮುಚ್ಚಿದಂತೆ. ಹೀಗೆ ಇವ ಕೂಡ ಹಾಗೆ ಯಾರಿಗೂ ತಿಳಿಯಬಾರದೆಂಬುದಾಗಿ ಬೆಕ್ಕಿನಂದಲಿ ಬಂದು ಕಣ್ಣು ಮುಚ್ಚಿ ಕಣ್ಣು ಪಿಲಿ 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 ಮಾಡಿ ನೋಡಿ ಯಾರಿಗೂ ಗೊತ್ತಿಲ್ಲ ಅಂತ ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಂಬುದಾಗಿ. ಇವ ಮಾತಾಡದಿದ್ರೆ ಇವನ ಇರವನ್ನು ಅರಿತು ಇಲ್ಲಿಯ ತನಕ ನಾವು ಬಂದು ಮುಟ್ಟಿದ್ದೇವೆ. ಬಂದ ಮೇಲೆ ಇವನನ್ನು ಹೀಗೆ ಇರಿಸುವುದಲ್ಲ, ಅವನು ಏನು ಪದ್ಯ ಕೊಟ್ಟು ಮಾತಾಡಿಸುವುದು. ಹೇಗೆ ಹೇಗೆ ಭಜನೆ ಮಾಡುವುದ ಮಂತ್ರ ಹೇಳುತ್ತ ಆಗುದಿಲ್ಲ. ಬಾಯಲ್ಲಿ ಮನ 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 ಮಾಡ್ತಾ ಇದ್ದಾನೆ. ಇದು ಹೀಗಿರಬೇಕು. ಇವ ಈಗ ದಾರಿ ಪಕ್ಷಪೀಠ ಮಗ ಅಂತ ಇವನಿಗೆ ಗೊತ್ತಾಗಿದೆ. ಯಾರನ್ನು ಕರೆದ್ರೆ ಯಾರು ಮಾಡಬಹುದು? ಯಾರಿಲ್ಲ. ಯೋಚನೆ ಮಾಡುದು. ಕರೆಸು ಕರೆಸು, ನಿನಗೆ ಬೇಕಾದವು ಎಲ್ಲರನ್ನೂ ಕರೆಸು. ಅವ ಬರ್ತಾನ ಗಿರಿವಾಸ ಗಿರೀಶ, ಅವ ಬಂದು ನಾನು ಹೆದರುವುದಿಲ್ಲ. ಅಲ್ಲ, ಸತ್ಯಲೋಕದಲ್ಲಿದ್ದಾನಂತೆ ಬ್ರಹ್ಮದೇವ, ಅವರನ್ನು ಬೇಕಾದ್ರೂ ಕರೆಸು. ಬ್ರಹ್ಮನನ್ನು ನಾವು ಎಂತ ಹೆದರುವ ಅಲ್ಲ, ಮುಕ್ಕೋಟಿ ದೇವತೆಗಳಿದ್ದಾರಂತೆ ದೇವಲೋಕದಲ್ಲಿ. ಒಮ್ಮೆ ಬೇಕಾದ್ರೆ ಇಲ್ಲಿಗೆ ಬಾರಿಸು. ದೇವಾಲಯದ ಒಳಗೆ ಹೋಗುವುದಕ್ಕೆ ದಾರಿ ಇಲ್ಲದೆ ಹೊರಗೆ ನಿಂತು ನಮ್ಮನ್ನು ಗದರಿಸಿದ್ರು ಕೂಡ ನಾವು ಹೆದರುವವರು ಅಲ್ಲ. ಅವ ಇದ್ದಾನಂತೆ ಅಕ್ಷವಣ ಅಂತ ಬರುವವ. ಅವ ಕೂಡ ಬಂದು ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ರಕ್ಷೆ ಕೊಡುವುದಕ್ಕೆ ಬಂದ್ರೆ ನಾವು ಹೆದರುವವರಲ್ಲ. ಬಂದವರು ಯಾರು ಗೊತ್ತೋ? ಯಮ ಮೃತ್ಯು. ನೋಡವನ ನಾಲಿಗೆ ತೆರೆದಾಗ ನಾಲಿಗೆ ಮೇಲೆ ನಿಂತು ನಲಿದಾಡುವ ಜೀವರಾಶಿಗಳು ಇಷ್ಟಿದ್ದಾರೆ ನೋಡು. ಅದನ್ನು ಹಾಗೆ ನೀರು ಕುಡಿಯುವಂತಹ ಜಾತಿಯವಳು. ನನಗೆ ದಯದಾಕ್ಷಿಣ್ಯ ಇಲ್ಲ. ಇವನಲ್ಲಿ ಮಾತಾಡ ಹೊತ್ತುಗಳಲ್ಲ, ಅಲ್ಲ ಮಾತಾಡಿದ್ರೆ ಹೇಗೆ ನಾವು ಮಾಡಬೇಕಾದ ಇದೆಂತ
ಸಾಯ್ಬೇಕು ಇವ. ಓ ರುಂಡಮಾಲ, ನೋಡಿದೆಯಾ ನನ್ನ ಪರಿಸ್ಥಿತಿಯನ್ನು ನೋಡಿದೆಯಾ? ಈ ಯಮ ಹಾಗೂ ಮೃತ್ಯು ದೇವತೆ ನನ್ನನ್ನು ಕೊಲ್ಲುವುದಕ್ಕೆ ಮನವಾಡ್ತಾ ಇದ್ದಾರೆ. ನೀನೇ ಬಂದು ಬಳಗ ತಾಯಿ ತಂದೆಯನ್ನು ಹಾಗೆ ಭಾವಿಸಿದ್ದೇನೆ. ಈ ಹಿಂದಕ್ಕಾದರೂ ವಿಷವನ್ನು ಕುಡಿದು ಲೋಕವನ್ನು ಉದ್ಧರಿಸಿದವನು ನೀನು. ನನ್ನ ಪ್ರಾಣವನ್ನು ಉಳಿಸು ತಂದೆ. ಪೂಜಿಸಬೇಕೆನ್ನುವಂತಹ ಉದ್ದೇಶದಿಂದ ಇಷ್ಟರವರೆಗೆ ನಾನು ನಂಬಿಕೊಂಡು ಬಂದವನು. ಆದರೆ ನಿನ್ನ ಸೇವೆಗಾಗಿ ಬಂದಂತಹ ಸೇವಕನಿಗೆ ಇಂತಹ ಕಷ್ಟವೇ? ಹಾಗಿದ್ರೆ ನನ್ನನ್ನು ರಕ್ಷಣೆ ಮಾಡುವಂತಹ ನನ್ನ ತಂದೆ ತಾಯಿಂದ ನನ್ನ ಬಳಿಯಲ್ಲಿ ಇಲ್ಲ. ಉದ್ಧರಿಸಬೇಕು ತಂದೆ, ಇವರ ಬಾಳಿಗೆ ಭಾಷ ಹಾಕಿದ್ರೆ ಆ ಲಿಂಗಾನು ತಪ್ಪಿ ಇವ ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ. ಆದ್ರೆ ಈಗ ಹಾಗಲ್ಲ, ಲಿಂಗಕ್ಕೂ ಇವರಿಗೂ ಜೊತೆಯಾಗಿ ಹಗ್ಗವನ್ನ ಹೇಳಿ ನನ್ನನ್ನು ಉಳಿಸು ತಂದೆ, ನನ್ನನ್ನು ಉಳಿಸು. ಪರಿಹರಿಸು ತಂದೆ. ಕೊಡುವವರು ಯಾರಿಲ್ಲ. ಉಳಿಸು ಉಳಿಸು ಅಂತ ಹೇಳ್ತಾ ಇದ್ದಾರೆ. ಬರುವವರು ಯಾರಿಲ್ಲ.
ಬುದ್ಧಿ ಬರದ ಹಾಗೆ ಮಾಡುತ್ತಾ ಇದ್ದಾನೆ. ಅವನ ಮೇಲೆ ನೀನು ಕೋಪವನ್ನು ಕೊಂಡು ಮುನಿಯುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಿ. ಇದರಿಂದಾಗಿ ಲೋಕದ ಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಎಂಬುದಾಗಿ ನೀನು ಯೋಚನೆ ಮಾಡಬೇಕಿತ್ತು. ಲೋಕವೇ ಅಲ್ಲೋಲ ಕಲ್ಲೋಲ ಆಗ್ತಾ ಉಂಟು. ಒಂದು ಕಡೆಯಲ್ಲಿ ಭೂದೇವಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ನಿನ್ನ ಕೋಪದ ಭಾರವನ್ನು ಹೊರುವುದಕ್ಕೆ ಹಾಕಿದ್ರೂ ಸಾಧ್ಯವಿಲ್ಲ. ಆದ್ದರಿಂದ ಭಕ್ತ ಕೋಟಿಯ ಪರವಾಗಿ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೀನಿ, ನೀನು ಶಾಂತನಾಗಬೇಕು ಮಹೇಶ್ವರ. ಜಗತ್ತನ್ನು ರಕ್ಷಿಸಬೇಕಾದಂತಹ ನೀನೆ ಇಂತಹ ಅಧರ್ಮದ ದಾರಿಯನ್ನು ನಡೆದರೆ ಸರಿಯಾದೀತ. ಹಾಗಾಗಿ ಇವರು ಮಾಡಿದಂತಹ ತಪ್ಪನ್ನು ಕ್ಷಮಿಸಿ ನೀನು ಶಾಂತನಾಗಬೇಕು, ಶಾಂತನಾಗಬೇಕು. ಲಕ್ಷ್ಮೀರಮಣ ಶಂಕರ, ಈಶ್ವರನ್ನು ಆ ಶಿವಸ್ತುತಿಯನ್ನು ಮಾಡುವಂತಹ ನನ್ನ ಭಕ್ತರು ಎಲ್ಲಿ ಯಾವ ತಾಣದಲ್ಲಿ ಕಷ್ಟಗಳಿದ್ರೂ ಕೂಡ ರಕ್ಷಿಸುವಲ್ಲಿ ಅವರ ಹೃದಯಾಂತರಾಳದಲ್ಲಿ ಮನೆ ಮಾಡಿದಂತಹ ಈಶ ಯಾವತ್ತೂ ಸಿದ್ಧವಾಗಿದ್ದಾನೆ ಎಂಬುದಾಗಿ ಲೋಕಕ್ಕೆ ಎಲ್ಲ ವಿಷದವಾಗಿದೆ. ಎಲ್ಲ ಕಡೆಯಲ್ಲಿಯೂ ನನ್ನನ್ನ ನಾಮೋಚ್ಚಾರದಿಂದ ಜೀವನವನ್ನು ಪಾವನಗೊಳಿಸಿಕೊಳ್ಳುವುದಕ್ಕಾಗಿ ನನ್ನನ್ನೇ ಸೇರುವುದಕ್ಕಾಗಿ ಯಾವ ಭಕ್ತರು ನಿರತ ಅಹರ್ನಿಶಿ ನನ್ನ ನಾಮವನ್ನು ಜಪಿಸ್ತಾರೋ ಅವರನ್ನು ಯಾವ ಕಡೆಯಲ್ಲಿ ಯಾವ ಕಷ್ಟಗಳಿದ್ದರೂ ನಾನು ರಕ್ಷಿಸ್ತೇನೆ ಅನ್ನುವಂತ ಆ ಯೋಗ್ಯವಾದಂತಹ ಸಂದೇಶವನ್ನು ಈ ಭಕ್ತ ಜನರಿಗೆ ಕೊಟ್ಟು ಇವರು ಮಾಡಿದಂತಹ ಕಾರ್ಯದಲ್ಲಿ ಇವರನ್ನು ಶಿಕ್ಷಿಸಬೇಕಾಗಿ ಬಂದುದೇ ಅದಕ್ಕಾಗಿ, ನನ್ನ ಭಕ್ತರಿಗಾಗಿ, ನನಗಾಗಿ ಅಲ್ಲ. ಇವರ ಯಮನದ್ದಾದಂತಹ ಕಾರ್ಯದಲ್ಲಿ ನಿರತರಾದರೂ ಕೂಡ ಭಕ್ತರನ್ನು ಸಂರಕ್ಷಿಸ್ತಾರೆ. ಭಕ್ತ ಸಂರಕ್ಷಕ ಅನ್ನುವುದು ಲೋಕದಲ್ಲಿ ವಿಧಿತವಾಗಬೇಕು ಎನ್ನುವುದಕ್ಕಾಗಿ ನಾನು ಈ ರೀತಿಯಲ್ಲಿ ಮಾಡಿದ್ದೇನೆ. ಶಾಂತನಾಗಿದ್ದೇನೆ. ಸರ್ವೋತ್ಮ ನೀಲಕಂಠಾಯ ನಮೋ. ಓ ತಂದೆ, ನೀನು ಎಲ್ಲರನ್ನು ಪಾಲಿಸುವನು. ಇನ್ನು ನನ್ನ ಮಾತನ್ನು ಲಾಲಿಸಬೇಕು ತಂದೆ. ನೀನು ಗಿರಿಜಾವಲ್ಲವ, ಕೈಲಾಸಗಿರಿಯಲ್ಲಿದ್ದುಕೊಂಡು ಭಕ್ತರನ್ನು ಸಲಹುವಂತ ದೇವ ನೀನು. ಯಾರು ಯಾವ ತಪ್ಪು ಮಾಡ್ತಾರೋ ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿ ಶಿಕ್ಷೆಯನ್ನು ಕೊಡುವುದಕ್ಕೆ ನೀನು ಮುಂದೆ ಬರುವ. ಆದ್ರೆ ಇಂದು ನಾನು ಎಡವಿದ್ದೇನೆ ಅಂತ ನನಗೆ ಗೊತ್ತಾಯಿತು. ಮಾರ್ಕಾಂಡೇಯನ ಆಯುಷ್ಯ ಮುಗಿದಿದೆ ಅನ್ನುವುದನ್ನು ತಿಳಿದು ನೀವೇ ಕೊಟ್ಟಂತಹ ಉದ್ಯೋಗಕ್ಕೆ ನಿರತನಾದವ ನಾನು. ಪಾಶವನ್ನು ಹಾಕಿ ಹಿಡಿದೆಳೆಯುವಾಗ ನಿನ್ನದಾದಂತಹ ಭೀಕರವಾದ ರೂಪವನ್ನು ಕಂಡು ಓಡುವುದಕ್ಕೆ ಪ್ರಾರಂಭ ಮಾಡಿದವರು ನಾವು. ಆದ್ರೆ ಬೆನ್ನು ಬಿಡದೆ ನಮ್ಮನ್ನು ಹಿಂಬಾಲಿಸಿ ನಿನ್ನ ತ್ರಿಶೂಲವನ್ನು ನನ್ನ ಎದೆಗೂ ನಿನ್ನ ಕಾಲನ್ನು ಮೃತ್ಯುವಿನ ಎದೆಬಿಟ್ಟು ನಮ್ಮನ್ನು ತುಳಿಯುವುದಕ್ಕೆ ಮುಂದೆ ಬಂದವು. ನಿನ್ನದಾದಂತಹ ಭೀಕರ ರೂಪವನ್ನು ಕಂಡು ಬ್ರಹ್ಮ ಮತ್ತು ಹರಿ ಒಂದು ಸೇರಿ ನಿನ್ನನ್ನು ಸ್ತುತಿಸಿದಾಗ ನೀನು ಶಾಂತನಾದೆ. ತಂದೆ, ಶಾಂತನಾದಂತಹ ನಿನ್ನಲ್ಲಿ ನಾನು ಬೇಡುವುದಿಷ್ಟೇ, ಏನು ನಾವು ನಿನ್ನ ಭಕ್ತರು, ನಿನ್ನ ಸೇವಕರು. ತಪ್ಪು ಮಾಡಿರಬಹುದು, ಮಾಡಿದ ತಪ್ಪಿಗೆ ಶಿಕ್ಷೆ ಒಂದು ಪಾಠವಲ್ಲ, ಅದನ್ನು ತಿದ್ದಿ ನಡೆಸುವಲ್ಲಿ ನೀನು ಮುಂದಾಗ್ತಿ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ನಾನು ನಿನಗೆ ಕರ ಮುಗಿದು ಬೇಡುವುದಿಷ್ಟೇ. ನನಗೆ ಇನ್ನು ಮುಂದೆ ಈ ಉದ್ಯೋಗ ಬೇಡ ತಂದೆ. ಯಾಕೆ ಗೊತ್ತಾ? ಯಮ ಕಾಯಕದಲ್ಲಿ ನಿರತನಾದವ. ಯಾವ ಕಾಯಕ? ಅಲ್ಲಿನ ಜೀವರಾಶಿಗಳ ಆತ್ಮ ಸರಿಯಾಗಿ ವಿಮರ್ಶೆ ಮಾಡಿ ಅವರಿಗೆ ಸ್ವರ್ಗವೋ ನರಕವು ಪ್ರಾಪ್ತಿ ಮಾಡುವುದು.
ಆದ್ರೆ ಈಗ ಈ ಕಾಯಕದಲ್ಲಿ ತೊಡಗುವಾಗ ನೀವು ಮಧ್ಯೆ ಮಧ್ಯೆ ಬಂದು ಇದನ್ನು ಹೀಗೆ ನಿಲ್ಲಿಸಬೇಕು, ಹೀಗೆ ಮುಂದುವರಿಸಬೇಕು ಅಂತ ನಮ್ಮನ್ನು ಖಂಡಿಸಿದ್ರೆ ಈ ಉದ್ಯೋಗ ಬಹಳ ಕಷ್ಟ. ಸರಿ, ಈ ಉದ್ಯೋಗಕ್ಕೆ ಬೇರೆ ಯಾರನ್ನಾದ್ರೂ ಬೇಕಂತ ನೇಮಿಸಿ ಇದು ಆ ದಂಡವನ್ನು ನಿಮ್ಮ ಕಾಲಪುಟದಲ್ಲಿ ಇರಿಸಿದ್ದೇನೆ, ಪಾಶವನ್ನು ನಿಮಗೆ ಅರ್ಪಿಸಿದ್ದೇನೆ. ನಮ್ಗೆ ಎಲ್ಲಿ ಬೇಕಾದ್ರೂ ಕಲಿಸಿ ನಾವು ಹೋಗ್ತೇವೆ. ಯಮಧರ್ಮ ನಿನ್ನ ನುಡಿಯನ್ನು ಕೇಳಿದಾಗ ನೀನೆಷ್ಟು ಬೇಗುದಿಯನ್ನು ಸಹಿಸಿಕೊಂಡಿದ್ದೀನಿ ಅಂತ ನನಗೆ ಗೊತ್ತಾಗಿದೆ. ನೋಡಿ, ನಿಮ್ಮ ಶೂಲ ಇಲ್ಲಿರಿಸಿದ್ದು ನೋವಾಗ್ತದೆ ಈಗ ನನಗೆ. ಹೌದು, ಅಷ್ಟು ಮನಸ್ಸಿಗೆ ನೋವಾಗಿದೆ. ಆದ್ರೆ ನಾನು ಶೂಲವನ್ನು ಇರಿಸಿದರೂ ಕೂಡ ನನ್ನ ಭಕ್ತನು ನಾನು ಹೇಳಿದಂತಹ ಉದ್ಯೋಗವನ್ನು ಮಾಡುವಂತಹ ಒಬ್ಬ ವೃತ್ತಿಯನ್ನು ಅಂತ ತಿಳಿಯುವಂತ ಆ ತಿಳಿವಿನಲ್ಲೇ ನಾನು ಶೂಲವನ್ನು ಇರಿಸಿದ್ದೇನೆ. ಇಲ್ಲ ಅಂತಂದ್ರೆ ಇದಕ್ಕಿಂತಲೂ ನೋವಾಗ್ತಿತ್ತು, ಕಾಲಕ್ಕೆ ಹೋಗ್ತಿತ್ತು. ಹೌದು ಅಯ್ಯ, ನೀನು ಮಾಡಿದಂತಹ ಕಾರ್ಯದಲ್ಲಿ ಒಂದಿನಿತೂ ತಪ್ಪಿಲ್ಲ, ಅದು ನೀನು ಹೇಳಬೇಕು ಅಂತಿಲ್ಲ. ಯಾವ ಕಾರ್ಯವನ್ನು ಮೂರ್ತಿಗಳನ್ನು ನೀನು ನಿಯೋಜಿಸಿದ್ರ ಆ ಕಾರ್ಯವನ್ನು ಯಥಾಯೋಗ್ಯವಾಗಿ ಮಾಡಿದಂತಹ ನೀನು ಒಂದು ಕಾರ್ಯ ತತ್ಪರನಾದಂತಹ ವ್ಯಕ್ತಿ ಅಂತ ನಾನು ತಿಳಿದುಕೊಂಡಿದ್ದೇನೆ. ಅಲ್ಲ, ತಪ್ಪು ಇಲ್ಲದ್ರೆ ಮತ್ತೆ ದಂಡಿಸುವುದು ಯಾಕೆ ಸ್ವಾಮಿ? ಅಯ್ಯ, ಈ ಲೋಕದಲ್ಲಿ ನೀನು ನನ್ನ ಭಕ್ತ, ಹಾಗೆ ನನ್ನ ಭಕ್ತರು ಅದೆಷ್ಟೋ ಮಂದಿ ಇದ್ದಾರೆ. ನನ್ನ ನಾಮಾಮೃತ ಪಾನದಿಂದಲೇ ತಮ್ಮನ್ನು ಉತ್ತರಿಸಿಕೊಳ್ಳುವುದಕ್ಕಾಗಿ ಮುಂದಾಗುವುದು. ಅದರಲ್ಲಿಯೂ ಈ ಚಿಕ್ಕ ಹುಡುಗ ತನ್ನನ್ನು ಉದ್ಧರಿಸಿಕೊಳ್ಳುವುದಕ್ಕಾಗಿ ಭಯಗೊಂಡು ನಿಮ್ಮನ್ನು ಕಂಡು ನನ್ನನ್ನೇ ಪ್ರಾರ್ಥಿಸಿದಾಗ ಎಲ್ಲಿ ಭಕ್ತರು ನನ್ನನ್ನು ಪ್ರಾರ್ಥಿಸ್ತಾರೋ ಆ ತಾಣದಲ್ಲಿ ಭಕ್ತರಿಗೆ ಒದಗುವಂತಹ ದೇವರು ಅವ ಮಾತ್ರ ದೇವರು ಅಂತ ಹೇಳುವುದು. ಇಷ್ಟಾರ್ಥ ಫಲಪ್ರದಾಯಕನಾಗಿ ಆ ತಾಣದಲ್ಲಿ ಆ ಭಕ್ತನ್ನು ಉದ್ಧರಿಸುವುದಕ್ಕಾಗಿ ನಾನು ಈ ರೀತಿಯಲ್ಲಿ ಮಾಡಿದ್ದೇನೆ. ನಿಮ್ಮಲ್ಲಿ ಸಿಟ್ಟುಕೊಂಡು ನಿಮ್ಮ ಔದ್ಯೋಗಿಕವಂತಹ ಕ್ಷೇತ್ರದಲ್ಲಿ ಕೊರತೆಯನ್ನು ಕಂಡು ನಾನು ಬಂದುದಲ್ಲ. ಆದ್ರೆ ಒಮ್ಮೆಗೆ ಶಿವನಾಮದ್ದಾದಂತಹ ಹಿರಿಮೆ ಲೋಕ ತಿಳಿಯಬೇಕು. ನನ್ನ ಭಕ್ತರ ಯಾರಿಗೂ ಕೂಡ ಯಾವುದೇ ಸಂದರ್ಭದಲ್ಲಿ ನಿನ್ನಾದಿಯಾಗಿ ಯಾವುದೇ ರೀತಿಯ ಕುಂದು ಕೊರತೆಯೇ ಬರಬಾರದು ಎನ್ನುವುದನ್ನು ಲೋಕಕ್ಕೆ ತೋರಿಸುವುದಕ್ಕಾಗಿ ಭಕ್ತರ ಇಷ್ಟವನ್ನು ನಿತ್ಯ ಪಾಲಿಸುವಂತಹ ದೇವನಾಗಿ ನಾನು ನಿನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಅದು ಕೇವಲ ತಾಯಿ ಮಗನನ್ನು ಬೆರೆಸುವುದು, ಕೊಲ್ಲುವುದಕ್ಕಲ್ಲ ಅಂತ ನೀನು ತಿಳಿಯಬೇಕು. ದೇವರೇ, ನನಗೆ ಒಮ್ಮೆ ಭಯವಾಯಿತು. ಕಾಲನಿಗೂ ಕಾಲ ಬಂತಲ್ಲ, ಇಲ್ಲ ಅಂತ ನೀನು ಹೇಳಿಕೊಟ್ಟೆ ಅಲ್ಲ. ಅಯ್ಯ, ಕಾಲವನ್ನು ನಿಯಂತ್ರಿಸುವಂತಹ ತಾಣದಲ್ಲಿ ನಿನ್ನನ್ನು ಖಂಡಿತ ಯಾವತ್ತಿಗೂ ನಾನು ನಿಯಂತ್ರಿಸುವುದಿಲ್ಲ. ಇದು ಉದ್ಯೋಗ ನನ್ನ ಮನೆಗೆ ಅಲ್ಲ, ಉದ್ಯೋಗದಲ್ಲಿ ನೀನು ಕೆಳಗಿಟ್ಟಿದೆಯಲ್ಲ ನಿನ್ನ ಔದ್ಯೋಗಿಕವಾದಂತಹ ಕೆಲವು ವಸ್ತುಗಳನ್ನು. ಅದು ನನಗೆ ಬೇರೆ ಯಾವ ಬರುವುದಿಲ್ವ? ಇಲ್ಲ, ನೀನು ನೀನೇ ನಾನಿರುವಲ್ಲಿವರೆಗೆ ಆಯುಧ ಸಮೇತ ಬೇರೆ ಇದೆ. ಹೋಗಿ ಬನ್ನಿ, ಹೋಗಿ ಹೇಳಪ್ಪ, ಹೇಳು. ನೀನು ಭಯಗೊಳ್ಳಬೇಕು ಅಂತಿಲ್ಲ. ನನ್ನ ಭಕ್ತರಿಗೆ ಎಲ್ಲಿಯೂ ಯಾವ ಸಂದರ್ಭದಲ್ಲಿಯೂ ಯಾವುದೇ ಆಪತ್ತು ಬರುವುದಿಲ್ಲ. ಈಗ ನಿಮಗೆ ತಿಳಿದಿರಬಹುದು, ಆಯುಷ್ಯವನ್ನು ದೀರ್ಘಾಯುಷ್ಯವನ್ನೇ ಕೊಟ್ಟಿದ್ದೆ. ಈ ಸಂದರ್ಭದಲ್ಲಿ ವಿಧಿಯದ್ದಾದಂತಹ ಗಣಿತದಲ್ಲಿ ಒಳಗೆ ಬಂದಂತಹ ಪ್ರಮಾಣದಿಂದಲೇ ನಿನಗೆ ಕೇವಲ 16 ವಸ್ತ್ರ ಮಾತ್ರ ನೀಡಿದ. ಅದಕ್ಕೆ ಅನುಸರಿಸಿಯೇ ಪ್ರವರ್ತನಾಶೀಲನಾದಂತಹ ಯಮಧರ್ಮ ಅವನ ಕಾರ್ಯವನ್ನು ಮಾಡುವುದಕ್ಕಾಗಿ ತತ್ಪರನಾದ. ಆದರೆ ನಾನು ನನ್ನ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಆ ತಾಣದಲ್ಲಿ ಪ್ರತ್ಯಕ್ಷನಾಗಿದ್ದೇನೆ, ನಿನ್ನನ್ನು ಸಂರಕ್ಷಿಸ್ತೇನೆ. ಚಂದ, ಇನ್ನು ಮುಂದೆ ಈ ಲೋಕದಲ್ಲಿದ್ದಂತಹ ಸೂರ್ಯಚಂದ್ರರು ಹಾಗೆ ಇನ್ನುಳಿದಂತಹ ಗ್ರಹ ತಾರಾನಿಕರಗಳು ಯಾವುದು ಕೂಡ ಅಡಿದು ಹೋದರು ನೀನು ಮಾತ್ರ ಈ ಲೋಕದಲ್ಲಿ ಎಂದೆಂದಿಗೂ ಶಾಶ್ವತವಾಗಿ ಉಳಿಯುವಂತೆ ನಿನ್ನನ್ನು ಪೂರ್ಣಾಂಗವನ್ನು ಮಾಡಿ ನಿನ್ನದಾದಂತಹ ಭಕ್ತಿ, ನಿನ್ನದಾದಂತಹ ಕೀರ್ತಿ ಆ ಚಂದ್ರಾರ್ಥವಾಗಿ ಎಲ್ಲ ಕಡೆಯಲ್ಲೂ ಹಬ್ಬಿ ಆ ಶಿವನಾಮ ಸ್ತುತಿಯ ವಿಶೇಷತೆ ನಿನ್ನಿಂದಲಾಗಿ ಲೋಕ ತಿಳಿಯಲಿ. ನಿಮಗೆ ಶುಭವಾಗಿ ಕಂದ. Oh